ಊಟ ಮಾಡುವಾಗ ಒಂದು ಕೈಯಲ್ಲಿ ಸ್ಪೂನ್ ಇರುತ್ತೆ, ಇನ್ನೊಂದು ಕೈಯಲ್ಲಿ ಫೋನ್ ಇರುತ್ತೆ. ಸೊ ಆ ಒಂದು ಸಿಸ್ಟಮಲ್ಲಿ ನಾವಿರುವಾಗ ನೀವು 2 ಕೈಯಲ್ಲೂ ಬರೆದು ವರ್ಲ್ಡ್ ರೆಕಾರ್ಡ್ ಮಾಡಿದ್ದೀರಾ. ಸೊ ನಿಮ್ಗೆ ಯಾವ ಥರ ಮೆಮೊರಿ ಪವರ್ಸ್ ಅಥವಾ ಸೆಂಟೆನ್ಸಾ, ವರ್ಡ್ಸಾ ಅಥವಾ ಟಂಗ್ ಟ್ವಿಸ್ಟರ್ಸಾ? ಯೂಶಲಿ ನಾವು ಶೋ ಮಾಡೋದು ಲೈಕ್ ಒಂದು ಆ್ಯಕ್ಚುಲಿ 1ರಿಂದ 1000ವರೆಗೂ ಅಷ್ಟು ಹೇಳಿದರೆ ಅದನ್ನು ರಿಪೀಟ್ ಮಾಡ್ಬೋದು. 1ರಿಂದ 1000 ಅದರ ಪ್ರಾಕ್ಟೀಸಲ್ಲಿದ್ದೆ ನಾನು. ಮತ್ತು ಇನ್ನೊಂದು ಏನಂದರೆ ಸ್ವರೂಪದಲ್ಲಿ ಕೈಯಲ್ಲಿ ನೀವು ಮೊಬೈಲ್ ನಂಬರನ್ನು ಕೊಟ್ಟರೆ ಕೂಡಲೇ ಮೊಬೈಲ್ ನಂಬರನ್ನು ಹೇಳ್ತೇವೆ. ಮತ್ತು ಈ ಸೋಷಿಯಲ್ ಸೈನ್ಸಲ್ಲಿ ತುಂಬ ಡೇಟ್ಸ್ ಇರ್ತದಲ್ಲ, ಅದನ್ನು ನೆನ್ಪಿಟ್ಕೊಳ್ಳಿ ಕೂಡ ನಮ್ಮ ಮೆಮೊರಿ ಟೆಕ್ನಿಕ್ಸನ್ನು ಹಾಕ್ಕೊಂಡಿದ್ದೆ. ಓಕೆ, ಈಗ ನಾನು ನಿಮಗೆ ಹೆಸರನ್ನು ಹೇಳಬೇಕಲ್ಲ, ನೀವು ಅದನ್ನು ಡ್ರಾ ಮಾಡಿ ತೋರಿಸ್ತೀರಿ. ಎಸ್, ಆರ್ಟ್ ರೆಡಿ ಆಗಿದೆ. ಒಂದು ಹೆಸರನ್ನು ಕೊಟ್ಟಿದ್ದೆ ಇವರಿಗೆ. ಸೊ ಅದರದ್ದು ಒಂದು ಆರ್ಟನ್ನು ರೆಡಿ ಮಾಡಿದ್ದಾರೆ. ಸೊ ಇದನ್ನೀಗ ಇದು ಮಾಡಿರುವಂಥ ಆರ್ಟ್ ನನಗೂ ಕೂಡ ಎಂತ ಗೊತ್ತಾಗ್ತಿಲ್ಲ. ಸೊ ಇದಕ್ಕೊಂದು ಆನ್ಸರನ್ನು ಇವ್ರ ಹತ್ರ ನೋಡಿ, ನನಗೆ ಮತ್ತು ಇವರಿಗೆ ಬಿಟ್ಟು ಹೆಸರು ಯಾರಿಗೂ ಕೂಡ ಗೊತ್ತಿಲ್ಲ. ಈಗ ಅವ್ರು ಗೆಸ್ ಮಾಡಿದ್ಮೇಲೆ ಎಲ್ಲರಿಗೂ ಕೂಡ ಹೆಸರು ಏನು ಅನ್ನೋದು ಗೊತ್ತಾಗ್ತದೆ. ಈಗ ನಾನೊಂದು ಲೆಸನ್ ಕ್ವಶನ್ ಆನ್ಸರ್ಸನ್ನು ಕೈಯಲ್ಲೇ ಹೇಳ್ಬೋದು, ಆನ್ಸರ್ ಕೂಡ ಮಕ್ಕಳು ಕೈಯಲ್ಲೇ ಹೇಳ್ತಾರೆ. ಅಂದರೆ ಮೂಲ ಉದ್ದೇಶ ಏನಂದರೆ ಹಾಗೆ ಆದರೂ ಕಲಿತೇವಲ್ಲ ಅಂತ. ಈಗ ನಾನೊಂದು ಹೆಸರನ್ನು ಕೊಡ್ತಿದ್ದೀನಿ ಅವರಿಗೆ, ಆದಿಸ್ವರೂಪ್ ಅವರಿಗೆ. ಅವರದನ್ನು ಐ ಲ್ಯಾಂಗ್ವೇಜಲ್ಲಿ ಕಣ್ಣಿನ ಭಾಷೆ ಮೂಲಕ ಪ್ರಸನ್ನ ಅವರಿಗೆ ಹೇಳ್ಕೊಡ್ತಿದ್ದಾರೆ. ನಾನಂತೂ ಸೂಪರ್ ಡೂಪರ್ ಎಕ್ಸೈಟೆಡ್ ಆಗಿದ್ದೀನಿ ಹೇಗೆ ಇದನ್ನು ಮಾಡ್ತಾರೆ ಅಂತ. ಎಸ್, ಹೆಸರು ಬರೆದಿದ್ದೀನಿ. ಈಗ ಪ್ರಸನ್ನ ಅವರಿಗೆ ತೋರಿಸ್ತಾ ಇಲ್ಲ, ಆದಿಸ್ವರೂಪ್ ಅವರಿಗೆ ಆ ಹೆಸರನ್ನು ತೋರಿಸ್ತಾ ಇದ್ದೀನಿ. ಎಸ್, ಓಕೆ ಅಲ್ಲ? ಓಕೆ. ಎಲ್ಲರಿಗೂ ನಮಸ್ಕಾರ. V4ನ ಸ್ಪೆಷಲ್ ಸೆಗ್ಮೆಂಟ್ಗೆ ನಿಮ್ಗೆಲ್ಲರಿಗೂ ಕೂಡ ಸ್ವಾಗತ. ಸ್ಪೆಷಲ್ ಸೆಗ್ಮೆಂಟ್ ಅಂದರೆ ಏನಾದರೂ ಒಂದು ಸ್ಪೆಷಲ್ ಇರಬೇಕು. ಸೊ ಇಲ್ಲಿ ನಮ್ಮ ಈ ಒಂದು ಸೆಗ್ಮೆಂಟಲ್ಲಿ ಏನು ಸ್ಪೆಷಲ್ ಇದೆ ಅಂತ ಹೇಳಿದ್ರೆ, ಸೊ ನಾರ್ಮಲ್ ಆಗಿ ಎಜುಕೇಷನ್ ಅಂತ ಹೇಳಿದ್ರೆ ಈಗ ಕೆಲವರಿಗೆ ಹೆಕ್ಟಿಕ್ ಆಗ್ತಾ ಇರ್ಬೋದು. ಟ್ಯೂಷನ್ಸ್ ಒಂದು ಕಡೆ, ಪ್ರಿಪ್ರೇಟ್ರೀಸ್ ಒಂದು ಕಡೆ, ಎಕ್ಸಾಮ್ಸ್ ಒಂದು ಕಡೆ, ಮಾರ್ಕ್ಸ್ ಒಂದು ಕಡೆ, ಸ್ಕೋರ್ ಶೀಟು, ಅದು ಇದು ಅನ್ನೋ ಕನ್ಫ್ಯೂಷನ್ಸ್ಗಳ ಮಧ್ಯೆ ಸೊ ಪ್ರತಿ ವರ್ಷ ಒಂದೊಂದು ಎಜುಕೇಷನ್ ಸಿಸ್ಟಮ್ಸು, ಅದೆಲ್ಲ ಒಂದಷ್ಟು ಚೇಂಜಸ್ಸು. ಈ ಸಿಸ್ಟಮ್ನ ಅಡಾಪ್ಟ್ ಮಾಡಿ ಇದನ್ನ ಕಲಿಯುವಾಗ ಸಿಸ್ಟಮೇ ಚೇಂಜ್ ಆಗಿದೆ. ಸೊ ಇದೆಲ್ಲದರ ಮಧ್ಯೆ ಮಂಗಳೂರಿನಲ್ಲಿ ಒಂದು ಅಧ್ಯಯನ ಕೇಂದ್ರ ಒಂದು ಹೊಸ ಸ್ವರೂಪವನ್ನು ಕೊಟ್ಟು, ಎಜುಕೇಷನ್ಗೆ ಒಂದು ಹೊಸ ಸ್ವರೂಪವನ್ನು ಕೊಟ್ಟು, ಸ್ವರೂಪ ಅಧ್ಯಯನ ಕೇಂದ್ರ ಇದು ಒಂದು ರೆವಲ್ಯೂಷನರಿ ಚೇಂಜಸನ್ನು ಮಾಡಲಿಕ್ಕೆ ಹೊರಟಿದೆ. ಸೊ ಮಾಡ್ತಾನೂ ಇದೆ ಕೂಡ. ಸೊ ಈ ವಿಷಯಕ್ಕೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಸೊ ಇವತ್ತಿನ ನಮ್ಮ ಸ್ಪೆಷಲ್ ಸೆಗ್ಮೆಂಟ್ನ ಸ್ಪೆಷಲ್ ಪರ್ಸನ್ ಸ್ವರೂಪ ಅಧ್ಯಯನ ಕೇಂದ್ರದ ಸ್ಟೂಡೆಂಟ್ ಕೂಡ ಹೌದು. 8ಕ್ಕೂ ಹೆಚ್ಚು ರೆಕಾರ್ಡ್ಗಳನ್ನು ಮಾಡಿ ಇವತ್ತು ನಮ್ಮ ಜೊತೆಗೆ ಸ್ವರೂಪ ಅಧ್ಯಯನ ಕೇಂದ್ರದ ಹಾಗೆ ಅವರ ಒಂದು ಲೈಫ್ ಜರ್ನಿಯನ್ನು ನಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳಿಕ್ಕೆ ಇದ್ದಾರೆ. ತಡ ಮಾಡದೆ ಬನ್ನಿ ಅವ್ರ ಜೊತೆ ಮಾತಾಡೋಣ. ಅವರ ಜರ್ನಿಯನ್ನು, ಅವರ ಸ್ಕಿಲ್ಸ್ಗಳನ್ನು, ಟೆಕ್ನಿಕ್ಗಳನ್ನು, ಹಾಗೆ ಅವ್ರು ಮಾಡಿರುವಂತಹ ರೆಕಾರ್ಡ್ಸ್ಗಳ ಬಗ್ಗೆ ನಾವಿವತ್ತು ಎಕ್ಸ್ಪ್ಲೋರ್ ಮಾಡೋಣ. ನಮ್ಮ ಜೊತೆಗೆ ಇವತ್ತು ಆದಿಸ್ವರೂಪ್ ಅವರು ಇದ್ದಾರೆ. ಮ್ಯಾಮ್, ಕಾರ್ಯಕ್ರಮಕ್ಕೆ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದೆ. ನೀವು? ನಾವು ಆರಾಮ್. ಹೇಗಿದೆ ಲೈಫ್? ಅಂದರೆ ನಾವೆಲ್ಲ ಕಲಿತು ಎಜುಕೇಷನ್ ಸಿಸ್ಟಮಿನ ಇನ್ನೊಂದು ವೇಯಲ್ಲಿ ಕಲಿತಾ ಇದ್ದಾರೆ ಎಜುಕೇಷನ್ನ. ಸೊ ಹೇಗೆ ಅನ್ನಿಸ್ತದೆ ನಿಮಗೆ? ತುಂಬ ಗಮ್ಮತ್ತು ಮತ್ತು ಜಾಸ್ತಿ ಅಪರ್ಚುನಿಟಿ ಅಂತ ಅನಿಸ್ತದೆ. ತುಂಬ ಸಮಯ ನಾನು ಬೆಳೆಸಲಿಕ್ಕೆ ಸಿಗ್ತದೆ ಅಂತ ಅನಿಸ್ತದೆ. ಸೊ ಈಗ ನೀವು ನಾರ್ಮಲ್ ಎಜುಕೇಷನ್ ಸಿಸ್ಟಮ್ನ ನೋಡಿರಬಹುದು. ಕ್ಲಾಸ್ 9 ಗಂಟೆಯಿಂದ 5 ಗಂಟೆಗೆ, 4 ಗಂಟೆ ಬೆಲ್, 1 ಗಂಟೆಗೆ ಒಂದು ಬೆಲ್ಲು, ಮಧ್ಯಾಹ್ನ 1:45 ಗಂಟೆ ಲಂಚ್ ಬ್ರೇಕ್ ಇದೆ. ಸೊ ನಿಮ್ಮ ಎಜುಕೇಷನ್ ಸಿಸ್ಟಮ್ ಇದಕ್ಕಿಂತ ಹೇಗೆ ಡಿಫ್ರೆಂಟ್ ಆಗಿದೆ? ನಮ್ದು ಆ್ಯಕ್ಚುಲಿ ಪಿರಿಯಡ್ ಬೆಲ್ ಅಥವಾ ನೋಟ್ಸ್ ಬರೆಯೋದು ಆ ಥರ ಜಾಸ್ತಿ ಇಲ್ಲ. ಪಿರಿಯಡ್ ಬೆಲ್ ಅಂತೂ ಖಂಡಿತ ಇಲ್ಲ. ನೋಟ್ಸ್ ನಾವು ಬರಿತೇವೆ, ಆದರೆ ಹೆಚ್ಚಿನ ಶೈಲಿ ಏನಿರ್ತದೆ ಅಂದರೆ ಚಿತ್ರಗಳೆಲ್ಲ ತುಂಬಿರ್ತದೆ, ಅದು ಮೇಯ್ನಾಗಿ. ಮತ್ತು ಏನೆಲ್ಲ ಆ್ಯಕ್ಟಿವಿಟೀಸ್ ಇದೆಯೋ, ಈಗ ಜಗ್ಲಿಂಗಿಂದ ಹಿಡಿದು ರುಬಿಕ್ ಕ್ಯೂಬ್, ಯಕ್ಷಗಾನ, ಡ್ಯಾನ್ಸ್, ಅದೆಲ್ಲದರೊಳಗೆ ಕೂಡ ಸಬ್ಜೆಕ್ಟ್ ಇರ್ತದೆ. ಸೊ ಪಾಠಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಕಾಣ್ತೇವೆ, ನಾಟಕದಲ್ಲಿ, ಹಾಡಲ್ಲಿ, ಎಲ್ಲದರಲ್ಲಿ ಕೂಡ. ಸೊ ನಾರ್ಮಲ್ ಆಗಿ ನಾವು ಲರ್ನಿಂಗ್ ಜೊತೆಗೆ ಏನನ್ನ ಕಲಿಬೇಕಂತ ಅನ್ಕೊಂಡಿರ್ತೀವೋ, ನೀವು ಲರ್ನಿಂಗಲ್ಲೇ ಅದನ್ನ ಕಲಿತೀವಿ. ಸೊ ನಿಮ್ಮ ಬಗ್ಗೆ ಇನ್ನೊಂದು ಸ್ಪೆಷಲ್ ಆಗಿ ಮೆನ್ಷನ್ ಮಾಡಬೇಕು. ಸೊ ಈಗಿನ ಜನ್ರೇಷನ್ ಜೆನ್ಜಿ ಅಂತ ನಾವೇನು ಕರಿತೀವಿ, ಊಟ ಮಾಡುವಾಗ ಒಂದು ಕೈಯಲ್ಲಿ ಸ್ಪೂನ್ ಇರುತ್ತೆ, ಇನ್ನೊಂದು ಕೈಯಲ್ಲಿ ಫೋನ್ ಇರುತ್ತೆ. ಸೊ ಆ ಒಂದು ಸಿಸ್ಟಮಲ್ಲಿ ನಾವಿರುವಾಗ ನೀವು 2 ಕೈಯಲ್ಲೂ ಬರೆದು ವರ್ಲ್ಡ್ ರೆಕಾರ್ಡ್ ಮಾಡಿದ್ದೀರಾ. ಸೊ ಕಂಗ್ರ್ಯಾಚುಲೇಷನ್ಸ್ ಫಾರ್ ದ್ಯಾಟ್. ಸೊ ನಿಮ್ಮ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಹೇಳೋದಾದರೆ, ಅಥವಾ ಸ್ವರೂಪ ಅಧ್ಯಯನ ಕೇಂದ್ರ ಅಥವಾ ನೀವು ಕಲಿತ ಒಂದು ಜರ್ನಿಯ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ನನಗೆ ಸ್ವರೂಪ ಅಂತ ಹೇಳಿದರೆ ಅದೊಂದು ಅನುಭವ ಶಿಕ್ಷಣ ಅಂತಲೇ ಹೇಳ್ಬೋದು. ಈಗ ಬೇರೆ ಸ್ಕೂಲ್ಸಲ್ಲಿ ಅದೇ ನೋಟ್ಸು ಅದು ಇದು ಅಂತೇಳಿ ಅದರ ಹೊರಗಳೇ ಜಾಸ್ತಿ ಅಲ್ವಾ. 6 ಪುಸ್ತಕ,
ಅದರಲ್ಲಿ ಯಾರು ಪುಸ್ತಕಕ್ಕಿಂತ ಜಾಸ್ತಿ ಅನುಭವಕ್ಕೆ ನಮ್ಮನ್ನು ಬಿಡ್ತಾರೆ ಅಂತ ಅನಿಸ್ತದೆ. ಈಗ ನಾನು ಹೇಳಿದಾರೆ, ಒಂದು 2ನೇ ವರ್ಷದಿಂದಲೇ ನನ್ನ ಅಪ್ಪ ಅಮ್ಮ ನನ್ನನ್ನು ಹೊರಗಡೆ ಕರ್ಕೊಂಡು ಹೋಗಿದ್ದಾರೆ ಅನುಭವದ ಶಾಲೆಗೆ. ಹಾಗೆ ಇತ್ತು ಸ್ವರೂಪ, ಕಂಪ್ಲೀಟ್ ಆಗಿ ಟೂರು. ಒಂದು 2.5 ವರ್ಷದಿಂದ ಜಾಥಾ ಅಂತ ಒಂದು ಶಿಕ್ಷಣ ಜಾಗೃತಿ ಜಾಸ್ತಿ ಮಾಡ್ತೇವೆ. ಬೇರೆ ಬೇರೆ ಕಡೆಗೆ ಶಿಕ್ಷಣ ಅನ್ನೋದು ಹೇಗಿರಬೇಕು ಅಂತ ತೋರಿಸ್ಲಿಕ್ಕೆ ಹೋಗ್ತೇವೆ ಬೇರೆ ಬೇರೆ ಶಾಲೆಗೆ. ಸೊ ಚಿಕ್ಕ ವಯಸ್ಸಿಂದ ಹಾಗೆ ಹೋಗ್ತಾ ಅಪ್ಪ ಯಾವತ್ತು ಹೇಳೋದುಂಟು, ಅಂದರೆ ಕಷ್ಟ ಅನ್ನೋದು ಅದೇ ಸುಖ ಅಂಥೇಳಿ, ಸುಖದ ಅನುಭವಕ್ಕೊಂದು ದಾರಿ ಅಂತ. ಸೊ ಅಂಥದ್ದನ್ನೆಲ್ಲ ಸ್ವರೂಪದಲ್ಲಿ ನನಗೆ ಕಲೀಲಿಕ್ಕೆ ಸಿಕ್ಕಿತ್ತು ಅನ್ನಿಸ್ತದೆ. ಒಂದು 1600 ಕೇಂದ್ರದಲ್ಲಿ ಜಾಥಾ ಮಾಡಿದ್ದೇನೆ, ಶೋ ಕೊಟ್ಟಿದ್ದೇನೆ. ಅದರಲ್ಲಿ ಎಲ್ಲ ಕೂಡ ಆಡಿಯನ್ಸಿನ ಕ್ಲಾಪ್ ಇರ್ಬೋದು, ಅಥವಾ ಕೆಲವರಿಗೆ ಇನ್ಸ್ಪೈರ್ ಆದದಿರ್ಬೋದು. ಶಾಲೆ ಸಿಸ್ಟಮ್ ಅಷ್ಟೇ ಅಲ್ಲ, ಅದನ್ನು ಹೊರತಾಗಿ ಇನ್ನೊಂದೇನೋ ಇದೆ ಅಂತ ತೋರಿಸೋದು, ಅದು ನನಗೆ ಇನ್ಸ್ಪೈರ್ ಇತ್ತು ಕೊನೆಗೆ. ಸೊ ಸ್ವರೂಪದಲ್ಲಿ ನಾವು ಡೈಲಿ 2 ಕೈಯಲ್ಲಿ ಬರೆಯೋದಿತ್ತು ನನಗೆ ಮುಂಚೆ. ಸೊ ಒಂದು 2 ವರ್ಷ ಹಾಗೆ ಎಡ ಕೈಯಲ್ಲಿ ಬರಿತಾ ಇದ್ದೆ. ಕೊನೆಗೆ ಕೊರೋನಾ ಟೈಮಲ್ಲಿ ಅನಿಸಿತು 2 ಕೈಯಲ್ಲಿ ಬರಿಬೋದಲ್ಲ ಅಂತ. ಹಾಗೆ ಒಂದು ನಾವು ಇಷ್ಟು ಜನ ಸ್ಟೂಡೆಂಟ್ಸ್ ಸೇರಿ 2 ಕೈಯಲ್ಲಿ ಬರೀಲಿಕ್ಕೆ ಆರಂಭ ಮಾಡಿದ್ವಿ. ಹಾಗೆ ತುಂಬ ಡಿಫ್ರೆಂಟ್ ಆಗಿದೆ ಕಲಿಕೆ. ಸೊ ನಾವು ಒಂದ್ಸತಿ ನಿಮ್ಮ ಸ್ವರೂಪ ಅಧ್ಯಯನ ಕೇಂದ್ರಕ್ಕೆ ಬಂದಾಗ ನಮಗೇನು ಅನಿಸ್ತು ಅಂದರೆ, ಆ್ಯಕ್ಚುಲ್ ಎಜುಕೇಷನ್ ಸಿಸ್ಟಮ್ ಯಾವುದು ಅನ್ನುವಷ್ಟು ಕನ್ಫ್ಯೂಷನ್ ಆಗುವಷ್ಟು ನಿಮ್ಮ ಎಜುಕೇಷನ್ ಸಿಸ್ಟಮ್ ಇತ್ತು, ಅಥವಾ ನೀವು ಕಲಿತಾ ಇದಿತ್ತು. ಈಗ ನಾರ್ಮಲ್ ಆಗಿ ನಮಗೆ ಇರ್ಬೋದು, ಅಥವಾ ನಾರ್ಮಲ್ ಎಜುಕೇಷನ್ ಸಿಸ್ಟಮಲ್ಲಿ ಯಾರ್ಯಾರು ಇದ್ದಾರೆ, ಸೊ 7th to 10th ಅಥವಾ 10th ಇಂದ PUC ಇಂದ ಡಿಗ್ರಿಗೆ ನಾರ್ಮಲ್ ಎಜುಕೇಷನ್ ಸಿಸ್ಟಮಲ್ಲೇ ಅದು ಚೇಂಜ್ ಆಗುವಾಗ ಅಥವಾ ಬ್ರೇಕ್ ಡೌನ್ ಆಗುವಾಗ ನಮಗೆ ಅಡ್ಜಸ್ಟ್ ಆಗಲಿಕ್ಕೆ ಕಷ್ಟ ಆಗುತ್ತೆ. ಅಂದರೆ ಒಂದು ಸ್ಟೇಟಲ್ಲಿ ಓದಿರ್ತೀವಿ, CBSEಗೆ ಹೋಗಿರ್ತೀವಿ, ಅಥವಾ NEP ಇರುತ್ತೆ, ಸ್ಟೇಟ್ ಎಜುಕೇಷನ್ ಪಾಲಿಸಿ ಇರುತ್ತೆ. ಸೊ ನೀವು ಈ ಎಜುಕೇಷನ್ ಸಿಸ್ಟಮ್ನ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಅಥವಾ ಇದರಿಂದ ಸಪ್ರೇಟ್ ಆಗಿದ್ದೀರಾ. ಸೊ ನಿಮಗೆ ಫಸ್ಟಿಗೆ ಹೇಗೆ, ಎಷ್ಟು ಕಷ್ಟ ಆಯಿತು? ಅಥವಾ ನೀವು ಸ್ಟಾರ್ಟಿಂಗಲ್ಲಿ, ಈಗ ನಾವೆಲ್ಲ ಹೇಳ್ಬೋದು ಸೆಲೆಬ್ರೇಟ್ ಮಾಡ್ತೀವಿ, 9 ರೆಕಾರ್ಡ್ಗಳನ್ನು ಮಾಡಿದ್ದಾರೆ, ಮಿರರ್ ಹ್ಯಾಂಡ್ ರೈಟಿಂಗ್ ಟೆಕ್ನಿಕ್, ಡಬಲ್ ಹ್ಯಾಂಡ್ ರೈಟಿಂಗ್ ಟೆಕ್ನಿಕ್. ಸೊ ಇನಿಷಿಯಲ್ ಸ್ಟೇಜಲ್ಲಿ ನಿಮ್ಗೆ ಎಷ್ಟು ಕಷ್ಟ ಆಗಿತ್ತು ಇದನ್ನು ಟೆಕ್ನಾಲಜಿ ಅಥವಾ ಈ ಒಂದು ಟೆಕ್ನಿಕ್ಸನ್ನು ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ? ನನಗೆ ಆ್ಯಕ್ಚುಲಿ ಸ್ವರೂಪವನ್ನು ಅಡಾಪ್ಟ್ ಮಾಡುವ ಯಾವುದು ಕಷ್ಟ ಇರಲಿಲ್ಲ. ಯಾಕಂದರೆ ಚಿಕ್ಕವಳಿಂದ ನಾನು ಸ್ಕೂಲಿಗೆ ಹೋಗಲಿಲ್ಲ. ಅಂದರೆ ಚಿಕ್ಕವಳಿಂದ ಸ್ವರೂಪದಲ್ಲೇ ಬೆಳೆದದ್ದು, ಸ್ವರೂಪದ ಸ್ಟೂಡೆಂಟ್ಸ್ ಒಟ್ಟಿಗೆ. ಅಂದರೆ ಕೆಲವೊಮ್ಮೆ ಕೇಳೋದುಂಟು, ಆದಿಗೆ ಹೇಗೆ ಓದುವ ಗುಣ ಬಂತು ಅಥವಾ ಬರೆಯುವ ಗುಣ ಹೇಗೆ ಬಂತು. ಕೆಲವು ಪುಸ್ತಕಗಳನ್ನು ಬರಿಬೇಕಂತಿದ್ದೇನೆ, ಈಗಾಗಲೇ ಒಂದು ಬರೆದಿದ್ದೇನೆ. ಸೊ ಅದು ಹೇಗೆ ಬಂತು ಗುಣ ಅಂತ ಕೇಳುವಾಗ, ಆ ಫೀಲ್ಡ್ಗೆ ನನ್ನ ಅಪ್ಪ ಅಮ್ಮ ಕರ್ಕೊಂಡು ಹೋಗಿದ್ದಾರೆ ಅಂತ, ಅದು ಸ್ವರೂಪದಲ್ಲಿ ಸಿಕ್ಕಿತ್ತು ನನಗೆ. ಸೊ ಒಂದು 4ನೇ ಕ್ಲಾಸಲ್ಲಿ ಇರಬೇಕಾದ್ರೆ ನಾನೊಮ್ಮೆ ಹೇಳಿದ್ದೆ ಅಪ್ಪನಿಗೆ, ನಾನೊಮ್ಮೆ ಸ್ಕೂಲಿಗೆ ಹೋಗಿ ಬರ್ತೇನೆ ಅಂತ. ಇಲ್ಲೇ ಮಣ್ಣಗುಡ್ಡದ್ದು ಸ್ಕೂಲಿಗೆ ಹೋಗಿದ್ದೆ. ಅಲ್ಲಿ ಕೂಡ ಒಂದು 15 ದಿನ ಹೋಗಿ ಆಮೇಲೆ ಚೀಟಿ ಕೊಟ್ಟು ಬಂದಿದ್ದೆ, ನನಗೆ ಬೇರೆ ಕೆಲಸ ಉಂಟು, ಎಕ್ಸಾಮ್ ಇದ್ದಾಗ ಕರೀರಿ ಅಂತ. ಸೊ ಅಲ್ಲಿಂದ ನಂದು ಆರಾಮ. ಅಂದರೆ ಸ್ವರೂಪ ಬಿಟ್ಟು ಬೇರೆಗೆ ಸ್ವಲ್ಪ ಕಷ್ಟ ಆಯಿತು ಹೊಂದಿಕೊಳ್ಳಿಕ್ಕೆ. ಸೊ ಆ ಮಣ್ಣಗುಡ್ಡ ಸ್ಕೂಲಲ್ಲಿ 15 ಡೇಸ್ ಹೇಗಿತ್ತು ಜರ್ನಿ ನಿಮ್ಮದು? ನನಗೆ ಆ್ಯಕ್ಚುಲಿ ಕ್ಲಾಸಲ್ಲಿ ಕುತ್ಕೊಳ್ಳಿಕ್ಕೆ ಕಷ್ಟ ಆಗ್ತಿತ್ತು, ಯಾಕೆಂದರೆ ಸ್ವರೂಪದಲ್ಲಿ ಆ್ಯಕ್ಟಿವಿಟೀಸ್ ಜಾಸ್ತಿ ಇರ್ತಿತ್ತು. ಮತ್ತು ಅವರು ಪಾಠ ಮುಗಿಸುವಷ್ಟರಲ್ಲಿ ನಂದು ಓದಿ ಆಗಿರ್ತಿತ್ತು. ಸೊ ಯಾಕೆ ಮತ್ತೆ ಕೇಳಬೇಕು ಅದೇ ಲೈನ್ಸನ್ನು ಮತ್ತೆ ಗಮ್ಮತ್ತೇನೆಂದರೆ, ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ನಾನೇ ಮನೆಗೆ ಕರ್ಕೊಂಡು ಬಂದು ಅವ್ರಿಗೆ ಇಂಗ್ಲೀಷ್ ನಾನು ಪಾಠ ಮಾಡ್ತಿದ್ದೆ. ಆ ಥರದ್ದೆಲ್ಲ ಹುಚ್ಚಾಟ ಇತ್ತು. ಟೀಚರ್ ಪಾಠ ಕೇಳಕ್ಕೆ ಹೋಗಿ ನೀವೇ ಟೀಚರ್? ಹೌದು, ಹಾಗೆ ಆಗ್ತಿತ್ತು. ಸೊ ನನಗೆ ಅಂದರೆ ತುಂಬ ಹೊತ್ತು ಕೇಳಿಗೆ ಆಗ್ತಿತ್ತು. ನಾನು ತುಂಬ ಚಿತ್ರ ಮಾಡ್ಕೊಂಡೇ ಇರೋದು, ಅಥವಾ ಕೈಯಲ್ಲೇನೋ ಮಾಡ್ತಾ ಇರಬೇಕು. ಕ್ರಮ ಉಂಟಲ್ಲ, ಎಂತ ಮಾಡಬೇಡ ನನ್ನನ್ನು ನೋಡು ಅಂತ. ಸ್ವರೂಪದಲ್ಲ ಕ್ರಮ ಇಲ್ಲ. ನನ್ನನ್ನು ಯಾಕೆ ನೋಡ್ತಿದ್ದಿ, ಕೆಲಸ ಇಲ್ವೋ ಬೇರೆ ಅಂತ ಕೇಳ, ನಿಮಗೆ ಬೇರೆ ಕೆಲಸ ಇಲ್ಲೋ ಅನ್ನೋ ನಮ್ಮ ಸ್ಲೋಗನ್. ಸೊ ಅದೇ ಸ್ಲೋಗನ್ ನಾನು ಕೇಳ್ಕೊಂಡು ಬೆಳೆದವಳು. ಈಗ ಹೊಸತಾಗಿ LOCSಗೆ ಹೋಗ್ತಾ ಇದ್ದೇನೆ, BA ಸೈಕಾಲಜಿ. ಚೆನ್ನಾಗಿದೆ. ಒಂದು 2 ಕೂಡ ಸಿಸ್ಟಮ್ ನನಗೆ ಗೊತ್ತಿರಬೇಕಲ್ವ ಅಂತ, 2 ಬ್ಯಾಲೆನ್ಸ್ ಆಗಿದ್ದರೆ ಹೆಚ್ಚಾಗಿ ಬೆಳಿಬೋದು ಅಂತ ಅನಿಸಿತು. ಸೊ ಈಗ ಅದು ನಿಮಗೆ ಮ್ಯಾನೇಜ್ ಮಾಡಲಿಕ್ಕೆ ಅಥವಾ ಬ್ಯಾಲೆನ್ಸ್ ಮಾಡಲಿಕ್ಕೆ ಖುಷಿ ಕಷ್ಟ ಏನು ಅನಿಸುತ್ತೆ? ಕಷ್ಟ ಆಗ್ತದೆ ಕ್ಲಾಸಲ್ಲಿ ಕೂತ್ಕೊಳ್ಳಿಕ್ಕೆ, ಬಟ್ LOCS ತುಂಬ ಡಿಫ್ರೆಂಟ್ ಆಗಿ ಉಂಟು. ಹಾಗಾಗಿ ನಾನು ಅವ್ರ ಹತ್ರ ಕೇಳ್ಕೊಂಡಿದ್ದೇನೆ, ಟೀಚರ್ಸ್ ಹತ್ರ, ನನ್ನ ಕೆಲಸ ನಾನು ಮಾಡ್ತೇನೆ. ಸೊ ಅಂದರೆ ಚಿತ್ರ ಮಾಡ್ತಾ ಇರ್ತೇನೆ ನೋಟ್ಸಲ್ಲಿ ಕೂಡ ಈಗ. ಸೊ ಡಿಫ್ರೆಂಟ್ ಆದ ಕಲಿಕೆ ನಾನು ಬಿಡಲಿಲ್ಲ, ಹಾಗೆ ಇದ್ದೇನೆ. ಈಗ ನೀವು ಒಂದು 18-19 ವರ್ಷ ಸ್ವರೂಪ ಅಧ್ಯಯನ ಕೇಂದ್ರದಲ್ಲಿ ಓದಿ, ಈಗ ಒಂದು ನಾರ್ಮಲ್ ಎಜುಕೇಷನ್ ಸಿಸ್ಟಮಲ್ಲಿ ನೀವು ಕಲಿತಾ ಇದ್ದೀರ. ಸೊ ಆ ಶಿಫ್ಟ್ ಹೇಗೆ ಅನ್ನಿಸ್ತು ನಿಮಗೆ? ಅಂದರೆ ಸಡನ್ನಾಗಿ ಒಂದು ಹೊಸ ಲೋಕಕ್ಕೆ, ಒಂದು ಹೊಸ ಎನ್ವಿರಾನ್ಮೆಂಟಿಗೆ, ಒಂದಷ್ಟು ಜನ ಜೊತೆ ಬೆರೆಯೋದು, ಅಥವಾ ಅಲ್ಲಿನ ಒಂದು ಸಿಸ್ಟಮ್ ಎಜುಕೇಷನ್ಸ್ಗಳನ್ನು, ನೋಟ್ಸ್ ಆಗಿರಲಿ, ಸಿಲೆಬಸ್ ಆಗಿರಲಿ, ಸೊ ಅದನ್ನೆಲ್ಲ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಹೇಗೆ, ಎಷ್ಟು ಕಷ್ಟ ಆಯಿತು ಅಥವಾ ಎಷ್ಟು ಖುಷಿ ಆಯಿತು? ನೋಟ್ಸ್ ಸಿಲೆಬಸ್ ನನಗೆ ಯಾವತ್ತು ಇಂಟ್ರೆಸ್ಟಿಂಗ್ ಓದಲಿಕ್ಕೆ. ಕಷ್ಟ ನನಗೆ ಆದದಂದರೆ ಸುಮ್ಮನೆ ಐಡಲ್ ಆಗಿ ಕುತ್ಕೊಳ್ಳೋದು ನನಗೆ ತುಂಬ ಕಷ್ಟ. ಬಟ್ ಆ್ಯಕ್ಟಿವಿಟೀಸಿಗೆ ಜಾಸ್ತಿ ಹೋಗ್ತಾ ಇರ್ತೇನೆ. ಮತ್ತು ನಾನು ಆ್ಯಕ್ಚುಲಿ 50% ಕಾಲೇಜಲ್ಲಿದ್ದರೆ ಇನ್ನು ಉಳಿದ ಸಮಯ ಸ್ವರೂಪಕ್ಕೆ ಕೊಡ್ತೇನೆ. ಸ್ವರೂಪದ ಕ್ಯಾಂಪ್ ಆಗಿರ್ಬೋದು, ಅಥವಾ ಸ್ಟೂಡೆಂಟ್ಸ್ ಒಟ್ಟಿಗೆ ಇರೋದು, ಪ್ರೋಗ್ರಾಮ್ಸ್ ಕೊಡೋದು, ಅದಕ್ಕೆ ಜಾಸ್ತಿ ಹೋಗ್ತಾ ಇರ್ತೇನೆ. ಹಾಗಾಗಿ ಹೆಚ್ಚು ಕಷ್ಟ ತಗೊಳ್ಳೋದಿಲ್ಲ ನಾನು. ನನಗೆ ಸ್ವರೂಪಕ್ಕೆ ಹೋಗಬೇಕು ಅಂತ ಅನಿಸಿದ ಕೂಡಲೇ ಬರ್ತೇನೆ ಸ್ವರೂಪಕ್ಕೆ. ಹಾಗೆ ಈಗ ನಿಮ್ಮ ಲೈಫ್ನ ಜರ್ನಿಯಲ್ಲಿ, ಸೊ ಇಲ್ಲಿಯ ತನಕ ಜರ್ನಿಯಲ್ಲಿ
ಇನ್ ಕೇಸ್ ಸ್ವರೂಪ ಅಧ್ಯಯನ ಕೇಂದ್ರ ಇರಲಿಲ್ಲ ಅಂತ ಹೇಳಿದರೆ ನಿಮ್ಮನ್ನ ಇಮ್ಯಾಜಿನ್ ಮಾಡ್ಕೊಳ್ಬೋದು, ಯಾವ ಪೊಸಿಷನಲ್ಲಿ ಇರ್ತಿದ್ವಿ ಅಥವಾ ಹೇಗಿರ್ತಾ ಇದ್ರಿ? ಮೇ ಬಿ ಲೈಕ್ ಸ್ವರೂಪ ಅನ್ನೋದು ಸಂಸ್ಥೆ ಅದು ನನ್ನ ಅಪ್ಪ ಅಮ್ಮಂದಾದ ಕಾರಣ ಅದನ್ನು ಹೊರತಾಗಿದ್ದರೆ ನಾನು ಶಾಲೆಯಲ್ಲೇ ಉಳಿದು ಬಿಡ್ತಿದ್ನೇನು 6 ಸಬ್ಜೆಕ್ಟ್ಗಳೊಳಗೆ. ಚಾನ್ಸ್ ಸಿಕ್ಕಿದ್ರೆ ಸ್ವರೂಪಕ್ಕೆ ಬರ್ತಿದ್ನೇನು. ಇಟ್ಸ್ ಸಚ್ ಅ ನೈಸ್ ಕ್ವಶನ್. ನನಗೆ ಫಸ್ಟ್ ಟೈಮ್ ಕೇಳಿದ್ರಿ ಯಾರೋ ಹೀಗೆ. ಐ ಆಮ್ ಥಿಂಕಿಂಗ್ ಅಬೌಟ್ ಇಟ್. ಸೊ ಅದೇ ವಾಟ್ ಇಫ್ ನಿಮ್ಮ ಲೈಫಲ್ಲಿ ಸ್ವರೂಪ ಅಧ್ಯಯನ ಕೇಂದ್ರ ಇರಲಿಲ್ಲ ಅಂದಿದ್ರೆ ನೀವೇನು ಅಚೀವ್ ಮಾಡ್ತಾ ಇದ್ರಿ ಅಥವಾ ನಿಮ್ಮ ಗೋಲ್ಸ್ ಏನಾಗಿರಬಹುದು? ನನ್ನ ಗುಣ ನನ್ನ ತಂದೆ ತಾಯಿಂದಲೇ ಬಂದದ್ದು, ಸ್ವರೂಪದಿಂದಲೇ ಬಂದದ್ದು. ಅದನ್ನು ಹೊರತಾಗಿ ನಂಗೆ ಅನಿಸ್ತದೆ ಯಾವುದೋ ಒಂದು ಕ್ಷೇತ್ರದಲ್ಲಿ ನಾನು ಏನೋ ಆಗ್ತಿದ್ದೆ ಅನ್ನೋ ನಂಬಿಕೆ ನಂಗೆ ಉಂಟು. ಲೈಕ್ ಆ ಥರದ ಗುಣ ಇದೆ ನನಗೆ ಅಂತ ಅನಿಸ್ತದೆ. ಓಕೆ, ಈಗ ಒಂದು ಔಟ್ ಆಫ್ ದ ಬಾಕ್ಸ್ ಇರಬೇಕನ್ನುವ ಮನಸ್ಥಿತಿ ಅದೇ ಇದೆ ಅನಿಸ್ತದೆ. ಮೇ ಬಿ ಐ ವುಡ್ ಬಿ ಸಮಥಿಂಗ್ ಯುನೀಕ್ ಅಂತ ಅನಿಸ್ತದೆ. ಓಕೆ, ಅಲ್ಲ ಆಲ್ರೆಡಿ ಈಗ ನೀವು ಯುನೀಕ್ ಆಗಿದ್ದೀರಾ. ಸೊ ಈಗ ನಾನು ಸ್ಕೂಲಲ್ಲಿರುವಾಗ ನೋಟ್ಸ್ ಸ್ಟಾಫ್ ಕೊಟ್ಟಿದ್ದು ನೋಟ್ಸನ್ನು, ಟೀಚರ್ ಕೊಟ್ಟಿದ್ದು ನೋಟ್ಸನ್ನು ಅವ್ರು ಬಂದು ಅವ್ರ ಕೆಳಗಡೆ ಚೇರ್ ಹತ್ರ ಕೂರಿಸಿ ಬರೆಯೋ ತನಕ ನಾವು ಬರಿತಾ ಇರಲಿಲ್ಲ. ಸೊ ನೀವು ಸ್ವರೂಪ ಅಧ್ಯಯನ ಕೇಂದ್ರದಲ್ಲಿ ನಮಗೆಲ್ಲ ಅವಾಗ ಲಾಸ್ಟ್ ಪೇಜಲ್ಲಿ ಚಿತ್ರ ಬಿಡಿಸಿದ್ರೆ ಬೈತಾ ಇದ್ರು. ಅದೇ ಸ್ವರೂಪ ಅಧ್ಯಯನ ಕೇಂದ್ರದಲ್ಲಿ ಚಿತ್ರ ಬಿಡಿಸುವಾಗಲೇ ನೋಟ್ಸ್ ಹೇಗೆ ಬರಿಬೇಕಂತ ಹೇಳ್ಕೊಡ್ತಾರೆ. ಸೊ ಈ ಥರದ್ದೆಲ್ಲ ನಮಗೂ ಕೇಳುವಾಗ ಅಥವಾ ನೋಡುವಾಗ ಖುಷಿ ಆಗುತ್ತೆ. ಸೊ ಅಲ್ಲಿ ನೀವು ಯಾವ್ಯಾವ ರೀತಿಯ ಟೆಕ್ನಿಕ್ಸ್ಗಳನ್ನು ಅಥವಾ ಕಾನ್ವರ್ಸೇಷನ್ಗೆ, ಕಮ್ಯುನಿಕೇಷನ್ಸ್ಗೆ ಯಾವ್ಯಾವ ಥರ ಸ್ಕಿಲ್ಸ್? ಅಲ್ಲಿ ಆ್ಯಕ್ಚುಲಿ ಒಂದು 10 ಮೆಮರಿ ಟೆಕ್ನಿಕ್ ಇದೆ. ಅಂದರೆ ವಿಜುವಲ್ ಆರ್ಟ್, ರೂಟ್ ಮ್ಯಾಪ್, ಮತ್ತು ಕೊನೆಯದಾಗಿ ಕೈ ಭಾಷೆ, ಮೆಕ್ಕೆ ಭಾಷೆ ಅಂತಿದೆ. ಅದರಲ್ಲಿ ಹೇಗೆಂದರೆ ಈಗ ನಾನೊಂದು ಲೆಸನ್ ಕ್ವಶನ್ ಆನ್ಸರ್ಸನ್ನು ಕೈಯಲ್ಲೇ ಹೇಳ್ಬೋದು, ಆನ್ಸರ್ ಕೂಡ ಮಕ್ಕಳು ಕೈಯಲ್ಲೇ ಹೇಳ್ತಾರೆ. ಅಂದರೆ ಮೂಲ ಉದ್ದೇಶ ಏನಂದರೆ ಹಾಗೆ ಆದರೂ ಕಲಿತೇವಲ್ಲ ಅಂತ. ಮೇಯ್ನಾಗಿ ಚಿತ್ರ ಕೂಡ ಮಾಡಲಿಕ್ಕೆ ಅದೇ ಕಾರಣ. ಚಿತ್ರದಲ್ಲಿ ಕೂಡ ಇರ್ತದೆ, ಸಂಗೀತದಲ್ಲಿ ಕೂಡ ಇರ್ತದೆ, ಎಲ್ಲದರಲ್ಲಿ ಕೂಡ ಪಾಠವನ್ನು ಹಾಕಿರ್ತಾರೆ. ಹಾಗೆ ಕಣ್ಣಿನ ಭಾಷೆ ಅಂತ, ಚಪ್ಪಳೆ ಭಾಷೆ, ಕಾಲು ಭಾಷೆ, ಬೇರೆ ಬೇರೆ ಸಂಗೀತ ಭಾಷೆಗಳನ್ನು ನಾವೇ ಮಾಡ್ಕೊಂಡಿದ್ದೇವೆ. ಈಗ ಅದನ್ನು ನೀವು ಅಲೋಷಿಯಸ್ಸಲ್ಲಿ ಅಥವಾ ಈಗ ಎಲ್ಲಿ ಕಲಿತೀರಾ ಅಲ್ಲಿ ಯೂಸ್ ಮಾಡ್ತೀರಾ? ಅಲ್ಲಿ ನಿಮ್ಮ ಫ್ರೆಂಡ್ಸಿಗೆ ಹೇಳ್ತೀರಾ? ಅವ್ರಿಗೆ ಎಷ್ಟು ಖುಷಿ ಇದೆ? ತುಂಬ ಸರ್ಪ್ರೈಸ್ ಆಗ್ತಾರೆ ಅವ್ರು. ಹೀಗೆಲ್ಲ ಉಂಟಾ, ಮೊದಲೇ ಗೊತ್ತಿರೋ ನಾನು ಇನ್ನೊಟ್ಟಿಗೆ ಬರ್ತಿದ್ದೆಲ್ಲ ಅಂತ ಹೇಳೋರಿದ್ದಾರೆ. ನೀವೀಗ ಅಲ್ಲಿ ಅವ್ರಿಗೆ ಹೇಳ್ಕೊಡೋದುಂಟಾ? ನಾನು ಕೆಲವು ಟೆಕ್ನಿಕ್ಸನ್ನು ಅವರೊಟ್ಟಿಗೆ ಶೇರ್ ಮಾಡ್ತೇನೆ. ಖುಷಿ ಆಗ್ತದೆ, ಎಂಜಾಯ್ ಮಾಡ್ತೇವೆ ತುಂಬ. ಸೊ ಈಗ ನೀವು ನಿಮ್ಮ ಸ್ಪೆಷಾಲಿಟಿ ಅಂತ ಹೇಳಿದ್ರೆ 2 ಹ್ಯಾಂಡ್ ರೈಟಿಂಗ್, ಅಂದರೆ 2 ಕೈಗಳಲ್ಲಿ ಬರೆಯೋದು. ಸೊ ಅದು ಎಷ್ಟು ಕಷ್ಟ ಅಂತ. ಈಗ ನಮಗೆ ಫಸ್ಟ್ ಟೈಮ್ ನಾವು ಒಂದು 5 ವರ್ಷ 6 ವರ್ಷ ತಗೊಳ್ತೀವಿ ನಾವು ಕರೆಕ್ಟಾಗಿ ಬರೀಲಿಕ್ಕೆ. ಸೊ ನೀವು 2 ಕೈಯಲ್ಲೂ ಸೇಮ್ ಸ್ಪೀಡಲ್ಲಿ, ಸೇಮ್ ಟೈಮಿಂಗಲ್ಲಿ ಬರೀತೀರಾ. ಸೊ ಅದು ನಿಮ್ಗೆ ಕಲಿಯುವಾಗ ಅದು ಇನಿಷಿಯಲ್ ಸ್ಟೇಜ್ ಹೇಗಿತ್ತು? ಅದನ್ನ ಹೇಗೆ ಕಲಿತ್ರಿ? ನಂಗೆ ಆ್ಯಕ್ಚುಲಿ ಇನಿಷಿಯಲಿ ನಂದು ಸ್ವಲ್ಪ ವಠಾರ ಮುಂಚೆ ಇದ್ದಾಗ ನನ್ನ ಜೊತೆಗಿದ್ದ ಮಕ್ಕಳು ತುಂಬ ಬರೀತಿದ್ರು. ಸೊ 2.5 ವರ್ಷ ಇರುವಾಗ ನಾನು ಅವ್ರ ಹಾಗೆ ಬರೀಲಿಕ್ಕೆ ಶುರು ಮಾಡಿದ್ದೆ ಅಂತೆ. ಸೊ ಇದು ಕೊರೋನಾ ಟೈಮಲ್ಲಿ ನನಗೊಂದು ಸಿಟ್ಟು ಬಂದದ್ದು, ನಂಗೆ ಗೂಗಲ್ ಹತ್ರ ನನ್ನ ಹೆಸರು ಹೇಳಿಸ್ಬೇಕು ಅಂತ. ಸೊ ಆ ಸಿಟ್ಟಲ್ಲಿ 2 ಕೈಯಲ್ಲಿ ಬರೀಲಿಕ್ಕೆ ಶುರು ಮಾಡಿದೆ. ಸೊ ಫಸ್ಟಿಗೆ ಆಬ್ವಿಯಸ್ಲಿ ಕಷ್ಟ ಆಯಿತು. ಒಂದೊಂದೇ ಕೈ ಪ್ರಾಕ್ಟೀಸ್ ಮಾಡ್ತಾ ಹೋದೆ. ಆಮೇಲೆ ಬೇರೆ ಬೇರೆ ಭಾಷೆಗೆ ಕೂಡ ಬಂದೆ. ಕನ್ನಡ, ಈಗ ತುಳು, ಮಲಯಾಳ, ಕನ್ನಡ, ಹಿಂದಿ, ಕೊರಿಯನ್ ಕೂಡ 2 ಕೈಯಲ್ಲಿ ಬರೆಯುವ ಹಾಗೆ ಪ್ರಾಕ್ಟೀಸ್ ಮಾಡ್ತಿದ್ದೇನೆ. ಫಸ್ಟಿಗೆ ನಾನು ಒಂದು ಟೈಮರ್ ಇಟ್ಕೊಂಡು ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಹೋದೆ, ಒಂದೇ ಶೈಲಿ. ಮತ್ತು ಕೊನೆಗೆ ಹೋಗ್ತಾ ಹೋಗ್ತಾ ಒಪೋಸಿಟ್ ಡೈರೆಕ್ಷನಲ್ ಮತ್ತು ಮಿರರ್ ಡೈರೆಕ್ಷನಲ್ ಆ ಥರದ್ದು ಒಂದು 20 ಶೈಲಿಯನ್ನು ಮಾಡಿಕೊಂಡೆ. ಈಗ ಗೂಗಲಲ್ಲ ಎಲ್ಲರೂ ಕೂಡ ನಿಮ್ಮ ಹೆಸರು ಹೇಳ್ತಾರೆ ಅನ್ಸುತ್ತೆ ಮೋಸ್ಟ್ಲಿ. ಎಸ್, ಅದನ್ನ ಬಿಟ್ಟು ಸೊ ಬೇರೆ ಏನೆಲ್ಲ ಸ್ಕಿಲ್ಸ್ಗಳನ್ನೆಲ್ಲ ನೀವು ಕಲ್ತಿದ್ದೀರಾ? ಇನ್ ಕೇಸ್ ನಮ್ಮ ಆಡಿಯನ್ಸಿಗೆ ನೀವು ಹೇಳೋದ? ನಾನು ಯಕ್ಷಗಾನ ಕಲಿತಿದ್ದೇನೆ ಸುಮಂಗಲ ರತ್ನಾಕರ್ ಅವ್ರ ಜೊತೆಗೆ, ಮತ್ತು ಹಿಂದೂಸ್ತಾನಿ ಸಂಗೀತ ರವಿಕಿರಣ್ ಮಣಿಪಾಲ್ ಅವ್ರ ಹತ್ರ, ಮತ್ತು ಈಗ ಅಮಿತ್ ಸರ್ ಅಂತ ವೈಲಿನ್ ಕೂಡ ಕಲಿತಾ ಇದ್ದೇನೆ. ಈ ಥರದ ಬೇರೆ ಹ್ಯಾಬಿಟ್ಸ್ ಏನಂದರೆ ಬರಿತೇನೆ, ಓದ್ತೇನೆ, ಆ ಥರದ ಬೇರೆ ಟ್ಯಾಲೆಂಟ್ಸ್ ಇಟ್ಕೊಂಡು. ಸೊ ಈಗ ನಿಮ್ಮ ಒಂದು ಪರ್ಸ್ನಾಲಿಟಿ ಡೆವಲಪ್ ಮಾಡಲಿಕ್ಕೆ ಅಥವಾ ನಿಮ್ಮ ಒಂದು ಟ್ಯಾಲೆಂಟ್ಗೆ ಒಂದು ಶೋಕೇಸ್ ಕೊಡಲಿಕ್ಕೆ ಅಥವಾ ಒಂದು ಪ್ಲ್ಯಾಟ್ಫಾರ್ಮ್ ಕೊಡಲಿಕ್ಕೆ ಸ್ವರೂಪ ಅಧ್ಯಯನ ಹೇಗೆ ಬಂತು? ಆ್ಯಂಡ್ ಅದರ ಜೊತೆಗೆ ಈಗ ನಮ್ಮ ಥಿಂಕಿಂಗ್ ಲೆವೆಲ್ಗೂ ನಿಮ್ಮ ಆ ಒಂದು ಎಜುಕೇಷನ್ ಸಿಸ್ಟಮಲ್ಲಿ ಅಥವಾ ಆ ಒಂದು ಟೆಕ್ನಿಕ್ಸ್ಗಳನ್ನು ಕಲಿಯೋದ್ರಿಂದ ಅಫ್ಕೋರ್ಸ್ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಅಥವಾ ವೈಡನ್ ಆಗ್ತಾ ಹೋಗುತ್ತೆ ಮೆಮೊರಿ ಪವರ್ಸ್ ಆಗಿರಲಿ ಅಥವಾ ನೆನಪಿನ ಶಕ್ತಿ ಆಗಿರಲಿ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಸ್ವರೂಪದಿಂದ ನನಗೆ ತುಂಬ ಹೆಲ್ಪ್ ಆಗಿದೆ ಆಬ್ವಿಯಸ್ಲಿ. ಅಂದರೆ ನಾನು ಮೇಯ್ನಾಗಿ ಹೇಳೋದು ಅದೇ, ಅನುಭವದ ಶಿಕ್ಷಣ ನಿಜವಾಗಿ ಬೇಕಾದ್ದು ಅಂತ. ಇನ್ನೊಂದು ವಿಷಯ ಅಂದರೆ ನಾವು ಹಬ್ಬಗಳಿಂದಲೇ ಸ್ವರೂಪ ಸ್ಟಾರ್ಟ್ ಆಗೋದು. ಒಂದು ಸ್ಟೂಡೆಂಟಿಗೆ ಹೆಲ್ಪ್ ಆಗೋದು ಅದೇ ನಿಜವಾಗಿ. ಅಂದರೆ ಓದುವ ಹಬ್ಬ ಅಂತ ಪುಸ್ತಕಗಳನ್ನು ರಾಶಿ ಹಾಕಿರ್ತೇವೆ, ಅದು ಲೈಬ್ರರಿ ಇರೋದಕ್ಕಿಂತ ಕೆಳಗೆ ಬಿದ್ದಾಗೆ ಇತ್ತು ಜಾಸ್ತಿ ಅಂತ. ಆಮೇಲೆ ಅದು ಬಿಟ್ಟು ಬರೆಯುವ ಹಬ್ಬ ಅಂತ ಉಂಟು, ಆಮೇಲೆ ಗೀಚುವ ಹಬ್ಬ, ಆಮೇಲೆ ಮಾತನಾಡುವ ಹಬ್ಬ, ಗೋಡೆ ಹತ್ರ ಮಾತಾಡಲಿಕ್ಕಿತ್ತು ಫ್ರೀಯಾಗಿ, ಅದು ಕಾನ್ಫಿಡೆನ್ಸ್ ಬಿಲ್ಡ್ ಆಗಲಿಕ್ಕೆ. ಸೊ ಆ ಥರದ ಹಬ್ಬಗಳೆಲ್ಲ ಒಂದು ಸ್ಟೂಡೆಂಟಲ್ಲಿ
ಅದು ನಿಜವಾದ ಕಲಿಕೆ ಅಲ್ವಾ ಅಂತ, ಒತ್ತಾಯ ಮಾಡಿಸಿ ಏನೋ ಮಾಡಿಸೋದಕ್ಕಿಂತ ಅದು ತನ್ನಿಂದ ತಾನೇ ಬರಬೇಕು ಅಂತ. ಸೊ ಆ ಥರದ ವಿಚಾರಗಳು ಒಂದು ಸ್ಟೂಡೆಂಟಿಗೆ ಬರ್ತದೆ, ತನ್ನಷ್ಟಕ್ಕೆ ಬರ್ತದೆ. ಸೊ ಈಗ ನೀವು ಹೇಳಿದ್ರಿ ಒಂದಷ್ಟು ಕ್ಯಾಂಪ್ಗಳನ್ನು ನೀವು ಮಾಡ್ತಾ ಇರ್ತೀರಾ ಬೇರೆ ಬೇರೆ ಕಡೆ. ಸೊ ಅಲ್ಲಿಂದ ನಿಮಗೆ ಸಿಕ್ಕಂತಹ ಫೀಡ್ಬ್ಯಾಕ್ಗಳಾಗಿರಲಿ ಅಥವಾ ಪೇರೆಂಟ್ಸ್ ಆಗಿರಲಿ, ಮಕ್ಕಳು, ಸ್ಟೂಡೆಂಟ್ಸ್, ಈಗ ನಾವೇ ನಿಮ್ಮ ಅಲ್ಲಿಗೆ ಬಂದಾಗ ನಮಗೆ ಒಂದ್ಸತಿ ವಾವ್, ಒಂದು ಎಂಟೈರ್ಲಿ ಡಿಫ್ರೆಂಟ್ ಸಿಸ್ಟಮ್. ಸೊ ಪೇರೆಂಟ್ಸ್ ಒಪಿನಿಯನ್ ಮತ್ತು ಸ್ಟೂಡೆಂಟ್ಸ್ಗೆ ಒಪಿನಿಯನ್ ಎಷ್ಟಿತ್ತು, ಅದ್ರ ಜೊತೆಗೆ ಈ ಒಂದು ಸೆಟ್ ಆಫ್ ಲರ್ನಿಂಗ್ ಮತ್ತು ಅಥವಾ ಟೆಕ್ನಿಕ್ಸ್ಗಳು ಪ್ರೆಸೆಂಟ್ ಸ್ಟೂಡೆಂಟ್ಸ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಅನಿಸುತ್ತೆ? ಪ್ರೆಸೆಂಟ್ ಸ್ಟೂಡೆಂಟ್ಸಿಗೆ ಆಬ್ವಿಯಸ್ಲಿ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಈಗಿನ ಕಾಲದವ್ರು ತುಂಬ ಜನ ಹೋಮ್ ಸ್ಕೂಲಿಂಗಿಗೆ ಹುಡುಕ್ತಾ ಇದ್ದಾರೆ. ಇದು ಶಾಲೆಯಲ್ಲಿರೋದು ಅಷ್ಟೇ. ಈಗ ಶಾಲೆಗಿಂತ ಜಾಸ್ತಿ ನಾವು ChatGPT, ಗೂಗಲ್ ಜಾಸ್ತಿ ಹೇಗಿದ್ರು ಡಿಪೆಂಡ್ ಆಗ್ತೇವೆ. ಸೊ ಅದರ ಬದಲು ಸ್ವಂತಿಕೆ ಬಳಸಲಿಕ್ಕೆ ಮೇ ಬಿ ಸ್ವರೂಪದ ಐಡಿಯಾಲಜೀಸ್ ಆಗಿರ್ಬೋದು, ಅದರದ್ದು ಕಾನ್ಸೆಪ್ಟ್ ತುಂಬ ಹೆಲ್ಪ್ ಆಗ್ತದೆ ಅಂತ ಅನಿಸ್ತದೆ. ಆ ಮೆಮರಿ ಟೆಕ್ನಿಕ್ಸ್ಗಳೆಲ್ಲ ಬರೀ ಓದೋದಕ್ಕಿಂತ ಇಮೇಜ್ ಇದ್ದ ಕಾರಣ ನಮಗೆ ಮನಸ್ಸಿಗೆ ಹೆಚ್ಚು ಉಳಿತದೆ ಇಮೇಜಸ್ ಎಲ್ಲ. ಸೊ ಸ್ವರೂಪಕ್ಕೆ ಲೈಕ್ ಮಾಡರ್ನಿನ ಕಾಲಕ್ಕೆ ತುಂಬ ಹೆಲ್ಪ್ ಆಗ್ತದೆ ಅನಿಸ್ತದೆ. ಮತ್ತು ಪೇರೆಂಟ್ಸ್ ಇದು ಫೀಡ್ಬ್ಯಾಕ್ ಕೇಳಿದ್ರಿ, ಅವರು ಫಸ್ಟ್ ಸ್ವರೂಪಕ್ಕೆ ಅಥವಾ ಸ್ವರೂಪ ನೋಡಿದಾಗ ನನಗೆ ಮೊದಲೇ ಯಾಕೆ ನೀವು ಸಿಗಲಿಲ್ಲ ಅಂತ ಹೇಳೋದುಂಟು. ಸೊ ಯೂಶ್ವಲಿ ಅದೇ ಇರ್ತದೆ. ಸೊ ನನಗೆ ಕೂಡ ಅಂದರೆ ತುಂಬ ಸ್ಟೂಡೆಂಟ್ಸ್ ಬಂದು ಮೊದಲೇ ಸಿಕ್ಕಿದ್ರೆ ನಾನು ನಿಮಗೆ ಆಗ್ತಿದ್ದೆ, ಈಗೆಂತ ಮಾಡಲಿ ಅಂತ ಕೇಳುವಾಗ ಖುಷಿ ಆಗ್ತದೆ ಉಳಿದವರನ್ನು ಇನ್ಸ್ಪೈರ್ ಮಾಡಲಿಕ್ಕೆ. ಈಗ ನೀವು ಮಾತಾಡುವಾಗ ಹೇಳಿದ್ರೆ ನಿಮ್ಮ ಈ ಒಂದು ಸಿಸ್ಟಮ್ನಿಂದ ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ, ಹೊಸ ಮೆಮೊರಿ ಟೆಕ್ನಿಕ್ಸ್ಗಳನ್ನೆಲ್ಲ ಕರಿತೀರಾ ಅಂತ. ಸೊ ನಮಗೆಲ್ಲ ಈಗ ನಾನು ಉಜಿರೆಯಿಂದ ಮಂಗಳೂರಿಗೆ ಬರುವಾಗ ಎಷ್ಟು ಬಸ್ಸಿಗೆ ಕೊಟ್ಟೆ ಅಥವಾ ಯಾವ ಬಸ್ಸಲ್ಲಿ ಬಂದೆ, ಕರೆಕ್ಟ್ ನಂಬರ್ಸ್ ಎಲ್ಲ ನೆನಪಿರೋದಿಲ್ಲ. ಸೊ ಕ್ಯಾಶುವಲ್ ಆಗಿ ನಿನ್ನೆ ಯಾರ ಹತ್ರ ಏನು ಹೇಳಿದ್ವಿ ಇವತ್ತು ನೆನಪಿರೋದಿಲ್ಲ, ನಾಳೆ ಯಾರ ಹತ್ರ ಏನು ಹೇಳ್ತೀವಿ ಅನ್ನೋದು ಗೊತ್ತಿರೋದಿಲ್ಲ. ಸೊ ನಿಮ್ಮದು ಒಂದು ಮೆಮೊರಿ ಪವರ್ನ ಟೆಸ್ಟ್ ಮಾಡೋಣ ಅಂತ ಒಂದು ಟಾಸ್ಕ್ ಇದೆ ನಿಮಗೆ, ಓಕೆ ಅಲ್ಲ? ಸರಿ, ಫೈನ್. ಸೊ ನಿಮ್ಗೆ ಯಾವ ಥರ ಮೆಮೊರಿ ಪವರ್ಸ್ ಅಥವಾ ಸೆಂಟೆನ್ಸಾ, ವರ್ಡ್ಸಾ ಅಥವಾ ಟಂಗ್ ಟ್ವಿಸ್ಟರ್ಸಾ? ಯೂಶ್ವಲಿ ನಾವು ಶೋ ಮಾಡೋದು ಲೈಕ್ ಒಂದು ಆ್ಯಕ್ಚುಲಿ 1ರಿಂದ 1000 ವಸ್ತು ಹೇಳಿದರೆ ಅದನ್ನು ರಿಪೀಟ್ ಮಾಡ್ಬೋದು. 1ರಿಂದ 1000 ಅದರ ಪ್ರಾಕ್ಟೀಸಲ್ಲಿ ಇದ್ದೇನೆ ನಾನು. ಮತ್ತು ಇನ್ನೊಂದು ಏನಂದರೆ ಸ್ವರೂಪದಲ್ಲಿ ಕೈಯಲ್ಲಿ ನೀವು ಮೊಬೈಲ್ ನಂಬರನ್ನು ಕೊಟ್ಟರೆ ಕೂಡಲೇ ಮೊಬೈಲ್ ನಂಬರನ್ನು ಹೇಳ್ತೇವೆ. ಮತ್ತು ಈ ಸೋಷಿಯಲ್ ಸೈನ್ಸಲ್ಲಿ ತುಂಬ ಡೇಟ್ಸ್ ಇರ್ತದಲ್ಲ, ಅದನ್ನು ನೆನ್ಪಿಟ್ಕೊಳ್ಳಿ ಕೂಡ ನಮ್ಮ ಮೆಮೊರಿ ಟೆಕ್ನಿಕ್ಸನ್ನು ಹಾಕ್ಕೊಂಡಿದ್ದೀವಿ. ಇದು ನನಗೆ 10th ಸಿಕ್ಕಿದ್ರೆ ಸೋಷಿಯಲ್ ಸೈನ್ಸಲ್ಲಿ ತುಂಬ ಸುಲಭ ಆಗ್ತಿತ್ತು. ಅವ್ರು ಯಾವಾಗ ಬಂದು ಫಸ್ಟ್ ವರ್ಲ್ಡ್ ವಾರ್ ಯಾವಾಗ ಆಯಿತು, ಸೆಕೆಂಡ್ ವರ್ಲ್ಡ್ ವಾರ್ ಯಾವಾಗ ಆಯಿತು, ಅವ್ರು ಯಾವಾಗ ಅಟ್ಯಾಕ್ ಮಾಡಿದ್ರು, ಇವ್ರು ಯಾವಾಗ ಅಟ್ಯಾಕ್. ಸೊ ನಮ್ಮ ಸ್ಟುಡಿಯೋದ ಕಡೆಯಿಂದ ಮತ್ತು ಎಲ್ಲ ಆಡಿಯನ್ಸ್ ಕಡೆಯಿಂದ ಸೊ ಕಂಗ್ರ್ಯಾಚುಲೇಷನ್ಸ್. 1ರಿಂದ 1000 ನಂಬರ್ ಹೇಳೋದೇ ಕಷ್ಟ, ಅಂಥದ್ರಲ್ಲಿ ಅಷ್ಟು ವರ್ಡ್ಸ್ಗಳನ್ನು ನೀವು ನೆನ್ಪಿಟ್ಕೊಳ್ತೀರಾ, ಅದನ್ನ ರಿಪೀಟ್ ಮಾಡ್ತೀರಾ. ಸೊ ಸೆಲ್ಯೂಟ್ ಫಾರ್ ಯುವರ್ ಟ್ಯಾಲೆಂಟ್. ಸೊ ಅದೇ ಟ್ಯಾಲೆಂಟ್ನ ಒಂದು ಟೆಸ್ಟ್ ಮಾಡುವಂಥ ಜಲಕ್ ನಾವು ಒಂದಷ್ಟು ವರ್ಡ್ಸ್ಗಳನ್ನು ಹೇಳ್ತೀವಿ. ಸೊ ನೀವು ಅದನ್ನು ರಿಪೀಟ್ ಮಾಡಿದ್ರೆ ಆಯಿತು. ಎಸ್, ಸ್ಟಾರ್ಟ್ ಮಾಡುವಲ್ಲ? ಎಸ್, ಈಗ ಇವರ ಮೆಮೊರಿ ಪವರನ್ನು ನಾವು ಟೆಸ್ಟ್ ಮಾಡುವ. ನಮ್ಮ ಹತ್ರ ಒಂದಷ್ಟು ವರ್ಡ್ಸ್ಗಳಿದೆ. ಸೊ ಅದು ಯಾವ ವರ್ಡ್ಸ್ ಇದೆ ಅಂತ ಅವರಿಗೂ ಗೊತ್ತಿಲ್ಲ. ಸೊ ನಾನು ರಿಪೀಟ್ ಮಾಡ್ತೇನೆ ಒಂದಷ್ಟು ವರ್ಡ್ಸ್ಗಳನ್ನು, ನೋಡು ಅವರು ಯಾವ ಆರ್ಡ್ರಲ್ಲಿ ಹೇಳ್ತಾರೆ. ಮತ್ತು ಆ ಕ್ಯೂರಿಯಾಸಿಟಿ ನನಗೂ ಕೂಡ ಇದೆ, ಯಾಕಂತ ಹೇಳಿದ್ರೆ ಇಲ್ಲಿ ಒಂದು more than 25 ವರ್ಡ್ಸ್ ಇದೆ. ಸೊ ನನಗೂ ಈಗ ಕ್ಯಾಮ್ರಾ ನೋಡ್ಕೊಂಡು ಹೇಳಿ ಅಂತ ಹೇಳಿದ್ರೆ ಗೊತ್ತಾಗೋದಿಲ್ಲ. ಸೊ ಅವ್ರ ಹತ್ರ ನೋಡುವ, ಆ ಮೆಮೊರಿ ಪವರನ್ನು ಟೆಸ್ಟ್ ಮಾಡುವ. ಸೊ ಅದಕ್ಕೆ ಇನ್ಸ್ಪಿರೇಷನ್ ಏನು ಅನ್ನೋದನ್ನ ಮತ್ತೆ ಕೇಳುವ. ಎಸ್, ಸ್ಟಾರ್ಟ್ ಮಾಡುವಲ್ಲ? ಸೊ ನಾನು ರ್ಯಾಂಡಮ್ ಆಗಿ ಹೇಳ್ತಾ ಹೋಗ್ತೇನೆ, ಟಿಕ್ ಮಾಡ್ತಾ ಹೋಗ್ತೇನೆ ನನ್ನ ಒಂದು ಕೌಂಟಿಗೋಸ್ಕರ. ಎಸ್, 9 ಲಾರಿ, 7 ಹೋಳಿಗೆ, 16 ಸೆಗಣಿ, 2 ಪೆನ್, 12 ಶರ್ಟ್, 21 ಬ್ಯಾಗ್, 17 ರಿಬ್ಬನ್, 1 ಕಂಪಾಸ್ ಬಾಕ್ಸ್, 5 ಬೆಕ್ಕು, 24 ಸೈಕಲ್, 19 ಚಾಕ್ ಬಾಕ್ಸ್, 22 ಭತ್ತದ ತೆನೆ, 4 ಕತ್ತರಿ, 14 ಕರ್ಟನ್, 3 10 ಮೂರಿಲ್ಲ 10 ಮೈಕ್. ಸೊ ಮಧ್ಯದಲ್ಲಿ ಒಂದು ನಂಬರ್ ಇದೆ, ಕೊಡಿ. ನಂದೇ ನಂಬರ್ ಹೇಳ್ತೀನಿ, 2 ನಂಬರ್ಸ್ ಹೇಳ್ತೀನಿ. ಸೊ ಅದರದ್ದು ನಂಬರ್ 23. ಓಕೆ, 8660566555. ಓಕೆ, 25 ಬನಾನಾ, 20 ಮ್ಯಾಂಗೋ ಜ್ಯೂಸ್, 8 ಚೆಂಡೆ, 13 ಟ್ಯೂಬ್ಲೈಟ್, 18 ಸ್ಕೆಚ್, 15 ಫ್ಲಾಸ್ಕ್, 6 ಚಪ್ಪರ್. ಹಾಂ, ಎಸ್, 3
ಚೇಂಬರಾ? ಹಾಂ, ಎಸ್ 25 ವರ್ಡ್ಸ್. ಅದ್ರ ಜೊತೆಗೆ ಒಂದು ನಂಬರ್ ಕೊಟ್ಟಿದ್ದೀವಿ. ಸೊ ನೋಡುವ, ರಿಪೀಟ್ ಮಾಡ್ತೀರಾ? ಎಸ್, ನೀವು ಕೇಳ್ತೀರಾ ರ್ಯಾಂಡಮ್ ಆಗಿ? ನಾನು ಅದನ್ನು ಹೇಳ್ತೇನೆ. ನೀವು 25 ರಿಪೀಟ್ ಮಾಡಿದರೆ ಖುಷಿ. ಆರ್ಡರ್ ನಿಮಗೆ ಬಿಟ್ಟಿದ್ದು. ಒಮ್ಮೆ ಬೇಕಾದ್ರೆ ಡೌಟ್ ಇದ್ರೆ ನಿಮಗೆ ಕೇಳಿ. ಓ, ಮಿಡ್ಲಲ್ಲಿ ಕ್ವಶನ್ ಕೇಳಿದ್ರೆ ರ್ಯಾಂಡಮ್ ಆಗಿ ಡೌಟ್ ಕೇಳಿ. ಓಕೆ, ಎಸ್. ಈಗ ನಾನು ಕನ್ಫರ್ಮೇಷನ್ಗಾ? ಓಕೆ, ನೋಡುವ. 10 ಮೈಕ್, 17 ರಿಬ್ಬನ್, 5 ಇದು ಬೆಕ್ಕು, 25 ಬನಾನಾ ಬಾಳೆಹಣ್ಣು, 1 ಕಂಪಸ್ ಬಾಕ್ಸ್. ಓಕೆ, ನನ್ನ ಫೋನ್ ನಂಬರ್ 8660056655. ಸೂಪರ್. ಓಕೆ, ಈಗ ಇದು ರ್ಯಾಂಡಮ್ ಆಗಿ ಹೇಳ್ತಾ ಹೋಗ್ತೀರಾ ಅಥವಾ ಆರ್ಡರಲ್ಲಿ ಹೇಳ್ತೀರಾ? 1 ಇಂದ ಆರ್ಡರ್ 1 to 25 ಆರ್ಡರಲ್ಲಿ ಹೇಳ್ತೀರಾ? ನನಗೆ ಇಲ್ಲಿ ನೋಡ್ಕೊಂಡು ಹೇಳಿ ಅಂದ್ರೆ ಕಷ್ಟ ಆಗುತ್ತೆ. ಎಸ್, ನೋಡುವ. ಟ್ರೈ ಮಾಡಿ. ಎಸ್, ನಿಮ್ಮ ಟೈಮ್ ಈಗ ಸ್ಟಾರ್ಟ್. 1 ಕಂಪಸ್ ಬಾಕ್ಸ್, 2 ಪೆನ್, 3 ಚೇಂಬರ್, 4 ಸಿಸರ್ಸ್, 5 ಬೆಕ್ಕು, 6 ಚಪ್ಪಲ್, 7 ಹೋಳಿಗೆ, 8 ಲಾರಿ, 8 ಚೆಂಡೆ, 9 ಲಾರಿ, 10 ಮೈಕ್, 11 ಕೊಡಲಿಲ್ಲ ನೀವು. ಸೂಪರ್. ಹಾಂ, ಎಸ್. 12 ಶರ್ಟ್, 13 ಟ್ಯೂಬ್ ಲೈಟ್, 14 ಸ್ಕ್ರೀನ್ ಇದು ಕರ್ಟನ್, 15 ಫ್ಲಾಸ್ಕ್, 16 ಸಗಣಿ, 17 ರಿಬ್ಬನ್, 18 ಸ್ಕೆಚ್, 19 ಚಾಕ್ ಡಸ್ಟರ್, 20 ಮ್ಯಾಂಗೋ ಜ್ಯೂಸ್, 21 ಬ್ಯಾಗ್, 22 ಭತ್ತ, 23 ನಿಮ್ಮ ಮೊಬೈಲ್ ನಂಬರ್ 8660056655, 24 ಸೈಕಲ್, 25 ಬನಾನಾ. ಸೂಪರ್. ನಿಮ್ಮ ಟ್ಯಾಲೆಂಟ್ಗಂತೂ ಈಗ ಮೋಸ್ಟ್ಲಿ ಆಡಿಯನ್ಸ್ ಇಲ್ಲಿ ತನಕ ಇಂಟರ್ವ್ಯೂನ ಒಂದು ಪಾಯಿಂಟ್ ಆಫ್ ವ್ಯೂಲಿ ಅಥವಾ ಒಂದು ಜಸ್ಟ್ ನಾರ್ಮಲ್ ಆಗಿ ನೋಡ್ತಿದ್ರು. ಸೊ ನೀವು ಇದನ್ನು ಹೇಳಿದ ಮೇಲೆ ಅಂತೂ ಫುಲ್ ಕ್ಯೂರಿಯಸ್ ಆಗಿರ್ತಾರೆ. ಸೊ ನನಗಾಗಲಿ ಆಡಿಯನ್ಸಿಗಾಗಲಿ ಇದಿಷ್ಟು ನೀವು ಹೇಳಿದಾಗ ಫಸ್ಟ್ ಕ್ವಶನ್ ಬರೋದು ಅಂತ ಹೇಳಿದ್ರೆ ಇದೆಲ್ಲ ಹೇಗೆ ಸಾಧ್ಯ ಅಂತ. ಪ್ರಾಕ್ಟೀಸ್. ಸೊ ಎಷ್ಟು ಟೈಮಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ನಿಮ್ಮ? ಓಕೆ, ಕ್ಯಾಶುವಲ್ ಕ್ವಶನ್. ಸೊ ಯಾರೋ ಒಬ್ಬರು ಸೆಲೆಬ್ರಿಟಿ ಅಥವಾ ಯಾರೋ ಒಬ್ಬರು ಇನ್ನೊಂದು ಅಚೀವ್ ಮಾಡಿದ್ದಾರೆ ಅಂದ ತಕ್ಷಣ ನಾವು ಆ ಅಚೀವ್ಮೆಂಟನ್ನು ಸೆಲೆಬ್ರೇಟ್ ಮಾಡ್ತೀವಿ ಅಥವಾ ಅದನ್ನು ನಾವು ಹೊಗಳ್ತೀವಿ, ಅದನ್ನು ನೋಡ್ತೀವಿ. ಸೊ ಪ್ರತಿಯೊಂದು ಅಚೀವ್ಮೆಂಟ್ಗೂ ಅಥವಾ ಪ್ರತಿಯೊಂದು ಸಕ್ಸಸ್ಗೂ ಒಂದು ಸೆಟ್ ಆಫ್ ರುಟೀನ್ ಇರುತ್ತೆ. ಸೊ ನಿಮ್ಮ ಲೈಫ್ ರುಟೀನ್, ನೀವು ಬೆಳಿಗ್ಗೆ ಎದ್ದಾಗ್ಲಿಂದ ನಿಮ್ಮ ರುಟೀನ್ ಏನಿರುತ್ತೆ ಲೈಫಿದು, ಅದ್ರ ಜೊತೆಗೆ ಸೊ ಸ್ಪೆಷಲ್ ಆಗಿ ಈ ಕ್ವಶನ್ ಕೇಳಲಿಲ್ಲ ಅಂದರೆ ಬಹುಶಃ ಅವರೇ ಆಡಿಯನ್ಸೇ ಕೇಳ್ತಾರೆ ಕಮೆಂಟಲ್ಲಿ. ಸೊ ಈ ಮೆಮೊರಿ ಪವರ್ನ ಒಂದು ಸೀಕ್ರೆಟ್ ಏನು ಅಂತ? ಸೀಕ್ರೆಟ್ ಏನಂದರೆ ನೀವು ಸ್ವರೂಪಕ್ಕೆ ಬಂದರೆ ಗೊತ್ತಾಗ್ತದೆ. ಏನಿಲ್ಲ, ಕೆಲವು ಟೆಕ್ನಿಕ್ಸ್ಗಳನ್ನು ಹಾಕ್ಕೊಂಡಿದ್ದೇನೆ ಅಷ್ಟೇ. ಮತ್ತು ಮೇಯ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಸಾಕ್ತದೆ. ನೀವೊಂದು 12 ದಿನ ಅಥವಾ 5 ದಿನ ಬನ್ನಿ ಸ್ವರೂಪಕ್ಕೆ, ಒಂದಿನದಲ್ಲೂ ಸಾಧ್ಯ ಆಗ್ತದೆ. ಸಾಧ್ಯ ಆಗ್ತದೆ, ಮಾಡಿದವರು ಇದ್ದಾರೆ. ಹೌದು, ಕಲಿಬೋದು ಇದನ್ನು. 25 ಅಥವಾ 100 ವಸ್ತು ಓದಿ ಹೇಳಿದರೆ ಹೇಳಿಸ್ಬೋದು ವಾಪಸ್. ಸೊ ಇನ್ನೊಂದು ಕ್ವಶನ್ ಕೇಳಿದರೆ ರೋಟೀನ್ ಅಂತ ಯೂಶ್ವಲಿ ಒಂದು ಲಿಸ್ಟ್ ಮಾಡ್ಕೊಂಡಿರ್ತೇನೆ ಮನಸ್ಸಲ್ಲಿ ಎಂತ ಪ್ರಾಕ್ಟೀಸ್ ಆಗಬೇಕು ಇವತ್ತು ಅಂತ. ಸೊ 2 ಕೈದು ವರ್ಲ್ಡ್ ರೆಕಾರ್ಡ್ ಮಾಡೋ ಟೈಮಲ್ಲಿ ನಾನು ಬೆಳಗ್ಗೆ ಒಂದು 2 ಕೈಯಲ್ಲಿ ದಿನಕ್ಕೊಂದು 3 ಸಲ ಬರೆಯೋದಿತ್ತು 2 ಕೈಯಲ್ಲಿ, ಯಾವಾಗ ಮನಸ್ಸಾಗ್ತದಾಗ. ಮತ್ತು 1000 ಮೆಮರಿ ಸಿಂಬಲನ್ನು ನೆನಪಿಟ್ಕೊಳ್ಳೋ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಸೊ ಆ ಮೆಮರಿಗಳಿಗೆ ಕೆಲವು ಪ್ರಾಕ್ಟೀಸ್. ಸ್ವರೂಪಕ್ಕೆ ಹೋದರೆ ನಮಗೆ 1-2 ಸೆಂಟೆನ್ಸ್ ಹೇಳೋದು, ಅದನ್ನು ರಿಪೀಟ್ ಮಾಡೋದು, ಆ ಥರದ ಪ್ರಾಕ್ಟೀಸ್ ತುಂಬ ಇರ್ತದೆ. ಪಿಕ್ ಮೆಮರಿ, ಇಮೇಜ್ ಎಷ್ಟು ಉಳಿತದೆ ಮನಸ್ಸಲ್ಲಿ ಅಂತ. ಸೊ ಆ ಪ್ರಾಕ್ಟೀಸಿಂದ ಸಾಧ್ಯ ಆಗ್ತದೆ. ಮತ್ತು ಇನ್ನೊಂದು, ಇಷ್ಟು ಕಾನ್ಸಂಟ್ರೇಷನ್ ಬರಲಿಕ್ಕೆ ನಾನು ಅಷ್ಟಾದಶಾವಧಾನ ಅಂತ ಒಂದು ರೆಕಾರ್ಡ್ ಮಾಡಿದ್ದೇನೆ. ಅದರಲ್ಲಿ ಈಗ 18 ವಸ್ತುಗಳನ್ನು ಅಥವಾ 18 ವಿಷಯಗಳನ್ನು ನನಗೆ ಹೇಳಿದರೆ ನಾನು ಅದನ್ನು ವಾಪಸ್ ರಿಪೀಟ್ ಮಾಡ್ತೇನೆ. ಮಲ್ಟಿ ಟಾಸ್ಕಿಂಗ್ ಅಂದರೆ ನಿಮಗೆ ಜಸ್ಟ್ ವರ್ಡ್ಸ್ ಅಲ್ಲ, ಏನೇ ಒಂದು ವಿಷಯ. ಅಂದ್ರೆ ಒಬ್ಬರು ಪುಸ್ತಕ ತೋರಿಸ್ತಿರ್ತಾರೆ, ಇನ್ನೊಬ್ರು ವಸ್ತು ತೋರಿಸ್ತಾರೆ, ಗಂಟೆ ಹೊಡಿತಾರೆ, ಕೆಲವು ಅಧಿಕ ಪ್ರಸಂಗಿಗಳು ಬರ್ತಾರೆ. ನಾನು ಬಲಕೈಯಲ್ಲಿ ಕಡಲೆಕಾಳು ಎಣಿಸ್ಬೇಕು, ಎಡಕೈಯಲ್ಲಿ ಚಿತ್ರ ಮಾಡಬೇಕು, ಇಂಥದ್ದು 18. ಸೊ ಅದಷ್ಟು 18 ಟಾಸ್ಕ್ಗಳನ್ನು ಒಟ್ಟಿಗೆ ಮಾಡ್ತೀನಿ. ಇಂಡಿಯನ್ ಬುಕ್ ಆಫ್ ರೆಕಾರ್ಡಿಂಗ್ ಮಾಡಿದೆ. ಸೂಪರ್. ನಮ್ಮ ಎಲ್ಲ ಸ್ಟೂಡೆಂಟ್ಸ್ ಕೂಡ ಮಾಡ್ತಾರೆ ಹಾಗೆ. ಸೊ ಈಗ ಕ್ಯಾಶುವಲ್ ಆಗಿ ಈಗ ನಾವು ಸ್ಕೂಲಿಗೆ ಹೋಗೋ ಮಕ್ಕಳಿಗೆಲ್ಲ ಎಷ್ಟು ನೋಟ್ಸ್ ಬುಕ್ ಬರ್ದಿದೆ, ಎಷ್ಟು ಬಾಕಿ ಇದೆ ಅಂತ. ಸೊ ನಿಮಗಾಗಿ ಅದೇ ಕ್ವಶನ್ ಟರ್ನ್ ಮಾರ್ಕ್ ಕೇಳೋದಾದ್ರೆ, ಸೊ ಎಷ್ಟು ವರ್ಲ್ಡ್ ಬುಕ್ಸ್ ಆಫ್ ಅಥವಾ ಇಂಟರ್ನ್ಯಾಷನಲ್ ಇಂಡಿಯನ್ ಬುಕ್ಸ್ ಆಫ್ ರೆಕಾರ್ಡ್ ಮಾಡಿದ್ರೆ ಇನ್ನೆಷ್ಟು ಮಾಡ್ಬೇಕಂತ ಇದ್ದೀರಾ? ಈಗ ಸದ್ಯಕ್ಕೆ ಕನ್ಫರ್ಮ್ 8 ಆಗಿದೆ, 9ನೇದು ಮೋಸ್ಟ್ಲಿ ಆನ್ ದ ವೇ. ಇನ್ನೆರಡು ದೊಡ್ಡದಾಗಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೇನೆ. ಸೊ ಆ 9ನೇ ವರ್ಲ್ಡ್ ಆಫ್ ರೆಕಾರ್ಡ್ ಯಾವ್ದು ಮಾಡ್ತಾ ಇದ್ದೀರಾ? ಹಾಗೆ ರೀಸೆಂಟ್ ಆಗಿ ನೀವು ಹೇಳಿದ್ದು 8th ಒನ್, ಸೊ ಅದು ಯಾವ್ದ್ರ ಬೇಸ್ ಮೇಲೆ ಮಾಡಿದ್ದೀರಾ?
ರೀಸೆಂಟಾಗಿ ಮಾಡಿದ್ದು ಅದೇ ಮೆಮರಿ ಮೇಲೆ ಬೇಸ್ಡ್ ಅಷ್ಟಾದಶಾವಧಾನ. ನೆಕ್ಸ್ಟ್ ಒಂದು ಕೂಡ ಮೆಮರಿ ಮತ್ತು ಬೋತ್ ಹ್ಯಾಂಡ್ ರೈಟಿಂಗ್ ಬೇಸ್ಡ್ ಆಗಿ ಮಾಡ್ತೇನೆ ಅಂತ ಅನಿಸ್ತು, ಒಂದು ಸ್ವಲ್ಪ ದೊಡ್ಡದಾಗಿ. ನೆಕ್ಸ್ಟ್ 10th ಪ್ಲಾನಿಂಗ್. ಓಕೆ, ಎಸ್, ಅದು ಕೂಡ ಆದಷ್ಟು ಬೇಗ ಸಕ್ಸಸ್ ಆಗಲಿ. Thank you. ಎಸ್. ಆ್ಯಂಡ್ ಇನ್ನೊಂದು, ಸೊ ನಮ್ಮ ಆಡಿಯನ್ಸಿಗೆ ನೀವು ಶೇರ್ ಮಾಡೋದಾದರೆ ಮೆಮೊರಿ ಟೆಕ್ನಿಕ್ಸ್ಗಳನ್ನು ಅಥವಾ ಟಿಪ್ಸ್ಗಳನ್ನು, ಸೊ ಈಗ ಸುಮಾರಷ್ಟು ಜನ ನಂತರ ಸ್ಟೂಡೆಂಟ್ಸ್ ಆಗಿಲ್ಲ ಅಥವಾ PUC 10th ಸ್ಕೂಲಿಂಗಲ್ಲಿರುವಂಥ ಸ್ಟೂಡೆಂಟ್ಸ್, ಸೊ ಅವ್ರು ಎದುರಿಸುವಂತಹ ಫಸ್ಟ್ ಒಂದು ಬೇಸಿಕ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಓದಿದ್ದು ನೆನಪಿರೋದಿಲ್ಲ ಅಂತ. ಸೊ ಅದಕ್ಕೆ ನೀವು ಯಾವ್ದಾದ್ರು ಟಿಪ್ಗಳನ್ನು ಅಥವಾ ಟೆಕ್ನಿಕ್ಗಳನ್ನು ಸಜೆಸ್ಟ್ ಮಾಡೋದಿದ್ರೆ? ಕೆಲವು ಟೆಕ್ನಿಕ್ಸ್ ಏನು 10 ಮಾಡ್ಕೊಂಡಿದ್ದೇವೆ ನಾವು ಸ್ವರೂಪದ್ದು, ಅದು ನಾವು ಕ್ಯಾಂಪಲ್ಲಿ ಹೇಳಿಕೊಡೋದು. ಇಟ್ ಟೇಕ್ಸ್ ಟೈಮ್. ಬಟ್ ಮೇಯ್ನಾಗಿ ನಾವು ಕಳ್ಕೊಳ್ಳೋದು ಯಾಕಂತ ಹೇಳಿದರೆ ವಿ ಡೋಂಟ್ ರಿಕಾಲ್. ಅದಕ್ಕೆ ಈಗ ಸ್ವರೂಪದಲ್ಲಿ ಅಪ್ಪ ಹೇಳುವ ಒಂದು ಕ್ರಮ ಉಂಟು. ಅಂದರೆ ಈಗ ನೀವು ಮನೆಯಲ್ಲಿ ಎಲ್ಲಿಯಾದರೂ ಕತ್ತಿ ಇಟ್ಟಿದ್ದೀರಿ ಅಂತ ಹೇಳಿದರೆ ನೀವು ಇಲ್ಲಿಂದ ನೀವು ಮನೆಯಲ್ಲಿ ಎಲ್ಲಿ ಉಂಟು ಅಂತ ಯೋಚಿಸಿದ್ರು ಸಿಗ್ತದಲ್ವ ಅಂತ. ಹಾಗೆ ನಾವು ವಿಚಾರಗಳನ್ನೆಲ್ಲೋ ಇಟ್ಟಿರಬೇಕು ಅಂತ, ಇಡೋದಿಲ್ಲ ಹಾಗಾಗಿ ಸಿಗೋದಿಲ್ಲ ಅಂತ. ಸೊ ಆಗಾಗ ಅದನ್ನು ಮುಟ್ತಾ ಇದ್ದರೆ ನಮಗೆ ಹತ್ತಿರ ಆಗ್ತದೆ, ಇಲ್ಲಾಂದರೆ ಹಿಂದೆ ಹೋಗ್ತಾ ಇರ್ತದೆ ಪಾಠಗಳು ಅಂತ. ರಿಕಾಲ್ ಮಾಡೋದು ಮತ್ತು ವಿಚಾರಗಳನ್ನು ಕನೆಕ್ಟ್ ಮಾಡೋದ್ರಲ್ಲಿ ಮೆಮರಿ ಹೆಚ್ಚು ಇಂಪ್ರೂವ್ ಆಗ್ತದೆ. ನನಗೂ ಒಂದೊಂದ್ಸತಿ ಆಗುತ್ತೆ, ಫೋನ್ ಕೈಯಲ್ಲಿರುತ್ತೆ, ಈ ಕಿಸಲೆಲ್ಲ ಬ್ಯಾಗಲ್ಲೆಲ್ಲ ಹುಡುಕ್ತಾ ಇರ್ತೀನಿ ಫೋನ್. ಸೊ ನಿಮ್ಮ ಪ್ರಕಾರ ಅಥವಾ ಜಸ್ಟ್ ಒನ್ ಲೈನಲ್ಲಿ ಹೇಳೋದಾದರೆ, ಸೊ ಪ್ರತಿಯೊಂದನ್ನು ನಾವು ರಿಕಾಲ್ ಮಾಡ್ತಾ ಇರಬೇಕು, ಪ್ರತಿಯೊಂದನ್ನು ನಾವು ಕೂಡ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಸೊ ಎಲ್ಲದ್ರ ಜೊತೆ ಕನೆಕ್ಟ್ ಆಗಿರಬೇಕು. ಸೊ ಇನ್ನೊಂದು, ಸೊ ಸುಮಾರು ಕಡೆ ವೈರಲ್ ಆಗಿದೆ, ಸುಮಾರು ಜನರಿಗೆ ಗೊತ್ತು. ಸೊ ರಾದರ್ ದೆನ್ ನೀವು ರೈಟಿಂಗ್ ಬಿಟ್ಟು ಬೇರೆ ಸೈನ್ಸ್ ಲ್ಯಾಂಗ್ವೇಜಲ್ಲೂ ಕೂಡ ನೀವು ಕಮ್ಯುನಿಕೇಟ್ ಮಾಡ್ತೀರಾ. ಸೊ ಜಸ್ಟ್ ನಮ್ಮ ಆಡಿಯನ್ಸ್ಗೆ ಅದರ ಗ್ಲಿಮ್ಸ್ ಕೊಡೋದಾದ್ರೆ ಯಾವ ವೇ ಆಫ್ ಕಮ್ಯುನಿಕೇಶನ್ಸ್ ಅನ್ನ ನೀವು ಮಾಡ್ತೀರಾ ನಾನ್ ವರ್ಬಲ್ ಅಲ್ಲಿ? ಸ್ವರೂಪದಲ್ಲಿ ಈಗ ಒಂದು 40 ಭಾಷೆಗಳನ್ನು ಲಿಸ್ಟ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ 15 ಇಟ್ಸ್ ಇನ್ ಪ್ರಾಕ್ಟೀಸ್ ನಾವು ಸ್ಟೂಡೆಂಟ್ಸ್. ಸೊ ನಾನು ಕಣ್ಣು ಭಾಷೆ, ಆಮೇಲೆ ಚಪ್ಪಾಳೆ ಭಾಷೆ, ಆಮೇಲೆ ಸಂಗೀತ ಭಾಷೆ, ಆಮೇಲೆ ಸ್ವರೂಪದ ಕೆಲವು ಬೇರೆ ಭಾಷೆಗಳುಂಟು, ಚಿತ್ರ ಭಾಷೆ ಅಂತ, ಕಾಲ್ ಭಾಷೆ, ಆ ಥರದ ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡ್ತೇವೆ. ಸೊ ಅಂದ್ರೆ ಎರಡು ಸೈಡ್ ಇರೋರು ಅದು ಆ ಲ್ಯಾಂಗ್ವೇಜ್ ಅಥವಾ ಫಾರ್ಮುಲಾ ಗೊತ್ತಿದ್ರೆ ಕ್ಯಾನ್ ಕಮ್ಯುನಿಕೇಟ್. ಸೊ ಈ ಪ್ರೊಸೆಸ್ ಹೇಗೆ ಅಂತ? ಅದು ಕೂಡ ಪ್ರಾಕ್ಟೀಸ್. ಅದು ಆ್ಯಕ್ಚುಲಿ ಸ್ಟೂಡೆಂಟ್ಸ್ ಮಾಡ್ಕೊಂಡಿರೋ ಭಾಷೆ. ಸರ್ ಒಮ್ಮೆ ಹೇಳ್ಕೊಟ್ರೆ, ಒಂದು ಐಡಿಯಾ ಕೊಟ್ಟರೆ ದಲ್ ಕೀಪ್ ಡೂಯಿಂಗ್, ಹೊಸ ಹೊಸ ಭಾಷೆಯನ್ನು ಮಾಡ್ತಾರೆ. ಈಗ ಇತ್ತೀಚೆಗೆ ತುರಿಕೆ ಭಾಷೆ ಕೂಡ ಮಾಡ್ಕೊಂಡಿದ್ದಾರೆ. ಲೈಕ್ ನೀವೊಂದು ಹೀಗೆ 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 ಮಾಡಿದರೆ ಹೆಸರು ಹೇಳ್ತಾರೆ, ಹಾಗೆ ಅಷ್ಟೇ. ಸೊ ಇನ್ನೊಂದು ಯಾವುದೋ ಒಂದು ಕೇಳ್ಪಟ್ಟೆ, ನಮ್ಮ ನೇಮ್ನು ಕೂಡ ಐಡೆಂಟಿಫೈ ಮಾಡಿ. ಹೌದು, ಅದೊಂದು ಜಲಕ್ಕೆ ಕೊಡ್ಬೋದು, ಮಾಡ್ಬೋದು. ಅದು ಕೊಡ್ಬೋದಾ ಈಗ? ಅದೇ ಅಲ್ಲ, ಇದು ರ್ಯಾಂಡಮ್ ಕ್ವಶನ್, ಇದು ಹೇಗೆ ಅಂತ ಎಲ್ಲ ಅಪಾರ್ಟ್ ಫ್ರಮ್ ಎವ್ರಿಥಿಂಗ್, ಅಚೀವ್ಮೆಂಟ್ಸ್ ಆಗಿರ್ಬೋದು, ಟೆಕ್ನಿಕ್. ಸೊ ಅದು ಹೆಂಗೆ ಅಂದರೆ ಇದಕ್ಕೆ ಒಂದು ರೀಸನ್ ಇರ್ಬೋದು, ನಮ್ಮ ಚೈಲ್ಡ್ಹುಡ್ಡಿಂದ ನಾವು ಒಂದು ಸಿಸ್ಟಮಲ್ಲೇ ಇದ್ದೀವಿ. ಸೊ ಅದು ಹೌದು. ಅದ್ರ ಜೊತೆಗೆ ಏನೇ ಒಂದು ಅಚೀವ್ ಮಾಡಬೇಕಂತ ಇದ್ರೂ ನಮಗೆ ಮೇಯ್ನ್ ಆಗಿ ಇಂಟ್ರೆಸ್ಟ್ ಇರಬೇಕು, ಮತ್ತು ಆ ಒಂದು ವರ್ಕ್ ಮೇಲೆ ಪ್ಯಾಷನ್, ಡೆಡಿಕೇಶನ್ ಇದೆಲ್ಲ ಇರಬೇಕು. ಸೊ ಚಾಲೆಂಜನ್ನು ಫೇಸ್ ಮಾಡುವಂಥ ಒಂದು ಮೆಂಟಾಲಿಟಿ, ಮನೋಭಾವ ಇರಬೇಕು. ಸೊ ಆ್ಯಂಡ್ ಇನ್ನೊಂದು, ಈಗಿನ ಜನ್ರೇಷನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮನ್ನು ಸೇರಿಸಿದಾಗೆ ನಮಗೆಲ್ಲ ಫ್ರ್ಯಾಕ್ಷನ್ ಆಫ್ ಸೆಕೆಂಡಿಗೆ, ಸೊ 2 ಮಿನಿಟ್ಸಲ್ಲಿ ಮ್ಯಾಗಿ ಆಗಿದಾಗೆ, 10 ನಿಮಿಷದಲ್ಲಿ ಡೆಲಿವರಿ ಆದಾಗೆ, ಫಾಸ್ಟ್ ಫುಡ್ಗಳೆಲ್ಲ ಆದಾಗೆ. ಸೊ ಎಲ್ಲ ಅಚೀವ್ಮೆಂಟ್ಸ್ಗಳು ಅಥವಾ ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ನಾವು 4 ಜನ ರೆಕಾಗ್ನೈಸ್ ಮಾಡಬೇಕು ಅನ್ನೋ ಮೆಂಟಾಲಿಟಿಗಳ ಮಧ್ಯೆ, ಅಂಥ ಒಂದು ಸಿಚುವೇಶನ್ ಮಧ್ಯೆ. ಸೊ ಇದೊಂದು ಲೆಂದಿಯರ್ ಪ್ರೊಸೆಸ್ ಆ್ಯಂಡ್ ತುಂಬ ಟೈಮ್ ತಗೊಳ್ಳುತ್ತೆ. ಸೊ ಬಹುಶಃ ಒಂದು 10 years ಬ್ಯಾಕ್, ಸೊ ಆದಿಸ್ವರೂಪ ಅಂತ ಹೇಳಿದರೆ ಬಹುಶಃ ಯಾರಿಗೂ ಗೊತ್ತಿರಲಿಕ್ಕಿಲ್ಲ. ಸೊ ಇವತ್ತು ನಮ್ಮ ಸ್ಟುಡಿಯೋದಲ್ಲಾಗಿರಲಿ ಅಥವಾ ಆಡಿಯನ್ಸ್ಗೆ ಯಾರು ಅಂತ ಗೊತ್ತು. ಸೊ ಬೇಸಿಕ್ ಮಂತ್ರ ಏನು ನೀವು ಫಾಲೋ ಮಾಡೋದು? ನಾನು ಅದೇ ಅಪ್ಪ ಪದೇ ಪದೇ ಹೇಳ್ತಿರೋದು ಯಾಕಾಗಲ್ಲ ಅಂತ. ಮತ್ತು ಅದೊಂದು ನಿನ್ನೆ ಕೂಡ ನಾನು ಮನೆಯಲ್ಲಿ, ನಿನ್ನೆ ಅಲ್ಲ ಸ್ವಲ್ಪ ದಿನ ಆಯಿತು, ಬೋರ್ಡಲ್ಲಿ ದೊಡ್ಡದಾಗಿ ಬರೆದಿದ್ದೆ, ನಿನ್ನೆಯ ನಾನಲ್ಲ ನಿನ್ನೆಯ ಹಾಗಲ್ಲ ಅಂತ. ಈಗ ಹೋದ್ರೂ ಮನೆ ಬೋರ್ಡಲ್ಲಿ ಉಂಟು, ನಿನ್ನೆ. ಅದು ಅಪ್ಪ ಹೇಳ್ತಿರೋದು, ನಮ್ಮ ಸ್ವರೂಪದ ಒಂದು ಸ್ಲೋಗನ್ ಕೂಡ, ನಿನ್ನೆಯ ನಾನಲ್ಲ ನಿನ್ನೆಯ ಹಾಗಲ್ಲ ಅಂತ. ನಿನ್ನೆಯ ನಾನಲ್ಲ ನಿನ್ನೆಯ ಹಾಗಲ್ಲ. ಸೊ ಸೂಪರ್ ಲೈನ್. ಅದೇ ಕ್ರೆಡಿಟ್ಸ್ ಗೋ ಟು ಮೈ ಪೇರೆಂಟ್ಸ್, ಅವರದೇ. ಆ್ಯಂಡ್ ಇನ್ ಕೇಸ್ ಅಫ್ಕೋರ್ಸ್ ಆ ಪೇರೆಂಟ್ಸ್ ಕಡೆಗೆ ಬರೋದಾದರೆ, ಸೊ ಅವ್ರದ್ದು ಕೂಡ ಮೇಜರ್ ಡಿಸಿಷನ್ಸ್, ಅವ್ರದ್ದು ಕೂಡ ಮೇಜರ್ ಕಾಂಟ್ರಿಬ್ಯೂಷನ್ ಇರುತ್ತೆ. ಸೊ ಈ ಎಲ್ಲ ಹರ್ಡಲ್ಸ್ಗಳನ್ನು ದಾಟಲಿಕ್ಕೆ, ಈ ಎಲ್ಲ ಅಚೀವ್ಮೆಂಟ್ಸ್ಗಳನ್ನು ಮಾಡಲಿಕ್ಕೆ ಅಫ್ಕೋರ್ಸ್ 8 ರೆಕಾರ್ಡ್ಗಳನ್ನು ಮಾಡಿ 9ನೇದು ಮಾಡ್ತಾ ಇದ್ದೀರಾ, 10ನೇದು 11ನೇದು ಮಾಡಬೇಕು ಅಂತ ಅಂದ್ಕೊಂಡಿರೋದು ಸುಲಭದ ಮಾತೇ ಅಲ್ಲ. ಸೊ ಆ್ಯಂಡ್ ಅಗೈನ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ದಟ್. ಸೊ ನಿಮ್ಮ ಪೇರೆಂಟ್ಸ್ ಸಪೋರ್ಟ್ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು? ಸೊ ನಾರ್ಮಲ್ ಆಗಿ ಈಗ ನಾವು ಅಷ್ಟೇ ಎಕ್ಸಾಮ್ಸ್ಗಳಲ್ಲಿ ಪಾಸ್ ಆಗಲಿಲ್ಲ ಅಂತ ಹೇಳಿದ್ರೆ ನಮಗೊಂದು ಟೆನ್ಷನ್ ಆಗುತ್ತೆ, ಮನೇಲಿ ಏನು ಹೇಳ್ತಾರೆ, ಅಪ್ಪ ಏನು ಹೇಳ್ತಾರೆ, ಅಮ್ಮ ಏನು ಹೇಳ್ತಾರೆ, ಅಪ್ಪ ಇವತ್ತು ಬೆಲ್ಟಲ್ಲಿ ಹೊಡಿತಾರ, ಕೋಲಲ್ಲಿ ಹೊಡಿತಾರ ಅನ್ನೋದೆಲ್ಲ ಇರುತ್ತೆ.
ಸೊ ನಿಮಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಆ್ಯಂಡ್ ಪೇರೆಂಟ್ಸ್ ಸಪೋರ್ಟ್ ನಿಮ್ಮ ಈ ಒಂದು ಜರ್ನಿಗೆ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು? ಕೋಲಲ್ಲಿ ಹೊಡಿತಾರಂತ ಭಯ ಯಾವತ್ತಿರಲಿಲ್ಲ. ಫೇಲ್ ಆದರೆ ಪಾರ್ಟಿ ಕೊಡಿಸ್ತೇನೆ ಅಂತ ಅಪ್ಪ ಹೇಳ್ತಿರ್ತಾರೆ ಹಾಗೆ. ಸೊ ಅಂದರೆ ಅಮ್ಮ ಚಿಕ್ಕವಳಿಂದ ಕೂಡ ಸಾಹಿತ್ಯದ ಕಡೆ ಕರ್ಕೊಂಡು ಹೋಗಿದ್ದಾರೆ, ಯಕ್ಷಗಾನದ ಕಡೆ ಕರ್ಕೊಂಡು ಹೋಗಿದ್ದಾರೆ. ಸ್ವರೂಪದಲ್ಲಿ ಸೆಮಿನಾರ್ಸಿಗೆ ಬಂದರೆ ಅಪ್ಪ ಅಮ್ಮ ಅವ್ರಿಗೆ ಕೇಳೋದುಂಟು ಯಾವತ್ತೂ ಕೂಡ, ನಿಮ್ಮ ಮಕ್ಕಳನ್ನ ನೀವು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಿ ಅಂತ. ಮೇ ಬಿ ಸಿಟಿ ಸೆಂಟರ್ ಮಾಲ್ ಆ ಥರ ಎಲ್ಲ ಹೇಳ್ತಾರೆ. ಬಟ್ ಯಾವತ್ತಾದರೂ ಸೈಂಟಿಸ್ಟ್ ಕಡೆಗೆ ಕರ್ಕೊಂಡು ಹೋಗಿದ್ದೀರಾ, ಅಥವಾ ಓದುಗರ ಕಡೆಗೆ, ಬರಹ ಅಥವಾ ಸಾಹಿತಿಗಳ ಕಡೆ ಕರ್ಕೊಂಡು ಹೋಗಿದ್ದೀರಾ? ಆ ಥರದ ಕೆಲಸ ನನ್ನ ಪೇರೆಂಟ್ಸ್ ಮಾಡಿದ್ದಾರೆ. ಮತ್ತು ಅಪ್ಪ ಎಜುಕೇಷನ್ ಕಡೆ ಕರ್ಕೊಂಡು ಹೋಗಿದ್ದಾರೆ, ನನ್ನನ್ನು ಸೈಕಾಲಜಿ ಕಡೆ ಕರ್ಕೊಂಡು ಹೋಗಿದ್ದಾರೆ, ಅಥವಾ ಮಾತು ಕರಾಳ ಆಗಲಿಕ್ಕೆ ಒಂದು ಅದರ ಕಡೆ ಕರ್ಕೊಂಡು ಹೋಗಿದ್ದಾಳೆ. ಮತ್ತು ಫಲಿತಾಂಶದ ಬರಹದ ಕಡೆಗೆ, ಎಲ್ಲದರ ಕಡೆಗೆ ಕರ್ಕೊಂಡು ಹೋದ ಕಾರಣ ಆ ಕ್ಷೇತ್ರಗಳಲ್ಲಿ ಇದ್ದೇನೆ ಅಂತ. ಸೊ ಯಾರೋ ಕಾರಣರಾಗಬೇಕು, ಯಾರೋ ಕರ್ಕೊಂಡು ಹೋಗಬೇಕು ಅಂತ. ಇವಾಗ ಆದಿ ಸ್ವರೂಪ ಅವರ ಮಾತುಗಳನ್ನು ನಾವೆಲ್ಲ ಕೇಳಿ ಆಯಿತು. ಈಗ ಆ ಸ್ಕಿಲ್ಗಳನ್ನು, ಟೆಕ್ನಿಕ್ಗಳನ್ನು ಟೆಸ್ಟ್ ಮಾಡುವಂತಹ ಟೈಮ್. ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿ ಸ್ವರೂಪಾಧ್ಯಯನ ಕೇಂದ್ರದ ಸ್ಟೂಡೆಂಟ್ ಆಗಿರುವಂತಹ, ಅದರ ಜೊತೆಗೆ 10 ರೆಕಾರ್ಡ್ಸ್ಗಳನ್ನು ಮಾಡಿರುವಂತಹ ಪ್ರಸನ್ನ ಅವರು ಇದ್ದಾರೆ. ಸೊ ಕಾರ್ಯಕ್ರಮಕ್ಕೆ ನಮಸ್ಕಾರ. ಇವರ ಬಗ್ಗೆ ಒಂದಷ್ಟು ಇಂಟ್ರಡಕ್ಷನ್ ಕೊಡೋದಾದರೆ? ಇವನೀಗ 9th ನೆಕ್ಸ್ಟ್ 10th ಹೋಗೋದು. ಅವನ 10 ವರ್ಲ್ಡ್ ರೆಕಾರ್ಡ್ಸಲ್ಲಿ ಕೆಲವಂದರೆ ಒಂದು ಕೊಡೆಯಲ್ಲಿ, ದೊಡ್ಡ ಕೊಡೆಯಲ್ಲಿ 10th ಸ್ಟ್ಯಾಂಡರ್ಡ್ನ ಕಂಪ್ಲೀಟ್ ಪೋರ್ಷನನ್ನು ಮಾಡಿದ್ದಾನೆ. ಎಲ್ಲಿ ಮುಟ್ಟಿದ್ರು ಕೂಡ ಹೇಳ್ತಾನೆ, ಎಲ್ಲ ಸಬ್ಜೆಕ್ಟ್ಸ್. ಮತ್ತು ಇನ್ನೊಂದು ಸೋಷಿಯಲ್ ಸಬ್ಜೆಕ್ಟನ್ನು ಕೈ ಭಾಷೆ ಮೇಕೆ ಭಾಷೆ ಅನ್ನುವ ಈಗ ತೋರಿಸೋ ಟೆಕ್ನಿಕಲ್ಲಿ ಇಡೀ ಟೆಕ್ಸ್ಟ್ ಬುಕ್ಕನ್ನು ಮಾಡಿದ್ದಾನೆ. ಇನ್ನೊಂದು ರೆಕಾರ್ಡ್ ಏನಂದರೆ ಭಗವದ್ಗೀತೆಯನ್ನು, ಕಂಪ್ಲೀಟ್ ಭಗವದ್ಗೀತೆಯನ್ನು ಪಿಕ್ಟೋರಿಯಲ್ ಲ್ಯಾಂಗ್ವೇಜ್, ಚಿತ್ರದ ಮೂಲಕ, ಅದು ಕೂಡ ಸ್ವರೂಪದ ಚಿತ್ರ ಭಾಷೆ ಅಂತ ಒಂದು 84,426 ಚಿತ್ರ ಮಾಡಿ ಡೆಪೆಕ್ಟ್ ಮಾಡಿದ್ದಾನೆ. ಸೂಪರ್ ಸೂಪರ್. ಎಸ್, ಈಗ ನೀವೀಗ ಯಾವ ಟೆಕ್ನಿಕನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೀರಾ? ಸೊ ನಾವೇನು ಮಾಡಬೇಕು ಅದಕ್ಕೆ? ನೀವು ಒಂದು ಹೆಸರು ಮತ್ತು ಮೊಬೈಲ್ ನಂಬರ್ ಬರೀರಿ. ಒಂದು ಹೆಸರು ಮತ್ತು ಮೊಬೈಲ್ ನಂಬರ್ನ ಬರೆದು ಇವರಿಗೆ ಅವನಿಗೆ ಕೊಟ್ರೆ, ನನಗೆ ಬೇಡ. ಸೊ ಅವನು ಅದನ್ನು ನನಗೆ ಸೈನ್ ಲ್ಯಾಂಗ್ವೇಜಲ್ಲಿ ಈಗ ಅವ್ರು ನಿಮಗೆ ಫಸ್ಟ್ ಅವ್ನು ಚಪ್ಪಳೆ ಭಾಷೆಯಲ್ಲಿ ಹೆಸರನ್ನು ಹೇಳ್ತಾನೆ. ಓಕೆ. ಆಮೇಲೆ ಸ್ವರೂಪದ ಒಂದು ಸಂಕೇತ ಭಾಷೆ ಅಂತಿದೆ, ಆ ಭಾಷೆಯಲ್ಲಿ ಮೊಬೈಲ್ ನಂಬರನ್ನು ಹೇಳ್ತಾನೆ. ಓಕೆ, ಈಗ ನಾವು ಟೆಸ್ಟ್ ಮಾಡುವ. ಒಂದು ನೇಮ್ ಮತ್ತು ಒಂದು ನಂಬರನ್ನು ನಾನು ಇವ್ರಿಗೆ ಕೊಡ್ತೀನಿ. ಇವರು ಅದನ್ನು ಅವರ ಸೈನ್ ಲ್ಯಾಂಗ್ವೇಜ್ಗಳ ಮೂಲಕ ಅಥವಾ ಕ್ಲಾಪ್ ಲ್ಯಾಂಗ್ವೇಜ್ಗಳ ಮೂಲಕ ಅವರು ಕಮ್ಯುನಿಕೇಟ್ ಮಾಡ್ತಾರೆ. ಎಸ್, ಈಗ ನಾನು ಒಂದು ನೇಮ್ ಮತ್ತು ಒಂದು ನಂಬರನ್ನು ಬರೆದಿದ್ದೀನಿ. ಸೊ ನೋಡ್ಬೋದು ಆ ನೇಮ್ ಮತ್ತು ಒಂದು ನಂಬರ್. ಎಸ್, ಈ ನೇಮ್ ಮತ್ತು ಈ ಒಂದು ನಂಬರನ್ನು ಪ್ರಸನ್ನ ಅವರಿಗೆ ತೋರಿಸ್ತೀನಿ. ಅವರು ಅವರ ಸೈನ್ ಲ್ಯಾಂಗ್ವೇಜ್ ಮೂಲಕ ಅವರಿಗೆ ಕಮ್ಯುನಿಕೇಟ್ ಮಾಡ್ತಾರೆ. ನನಗೂ ಕೂಡ ಫುಲ್ ಕ್ಯೂರಿಯಸ್ಸಲ್ಲಿ ಇದ್ದೀನಿ, ಹೇಗೆ ಹೇಳ್ತಾರೆ ಅನ್ನೋದು. ಹೆಸರು ಸುರಕ್ಷಿತ್. ಓ ಸೂಪರ್. ನಾನೇನು ಇವರು ಹೇಳುವಾಗ ಹ್ಯಾಂಡ್ ಕ್ರಿಕೆಟ್ ಆಡ್ತಾ ಇದ್ದಾರೆ ಅಂತ ಅನಿಸ್ತು. ಎಸ್, ಸೂಪರ್ ಸೂಪರ್. ಎಸ್, ಕರೆಕ್ಟ್ ಆಗಿರೋ ಹೆಸರನ್ನ ಗೆಸ್ ಮಾಡಿದ್ದಾರೆ. ಈಗ ನಂಬರನ್ನು ಹೇಳ್ತಾರೆ, ಸೈನ್ ಲ್ಯಾಂಗ್ವೇಜಲ್ಲಿ ಹೇಳ್ತೀರಾ? ಓಕೆ. ಓಕೆ, ರೆಡಿ? ಎಸ್. ಹೇಳ್ತೇನೆ ನಂಬರ್. 9448 044089. ಸೂಪರ್ ಸೂಪರ್ ಸೂಪರ್. ನಾವೆಲ್ಲ ಸೈನ್ ಲ್ಯಾಂಗ್ವೇಜ್ ಮಾಡ್ತಿದ್ದು ಒಂದೇ, ನಾವೆಲ್ಲ ಸೇರಿದಾಗ ದಂಸರಸ್ ಎಲ್ಲ ಆಡ್ತಿದ್ದಲ್ಲ, ಸೊ ಅವಾಗ ಮಾತ್ರ. ಸೊ ಸೈನ್ ಲ್ಯಾಂಗ್ವೇಜಲ್ಲೂ ಕಮ್ಯುನಿಕೇಟ್ ಮಾಡ್ಬೋದು ಅನ್ನೋದು ಇವಾಗ ಗೊತ್ತಾಯಿತು. ಸೊ 2 ಟೆಕ್ನಿಕನ್ನು ನೋಡಿದ್ವಿ. ನಮಗೆ ಇನ್ನೊಂದು ಕ್ಯೂರಿಯಾಸಿಟಿ ಇದೆ. ಸೊ ಇನ್ನೊಂದು ಟೆಕ್ನಿಕನ್ನು ಅವರು ನಮಗೆ ಪ್ರೆಸೆಂಟ್ ಮಾಡಲಿಕ್ಕೆ ಇದ್ದಾರೆ. ಸೊ ಈಗ ನಾವೊಂದು ನೇಮನ್ನು ಕೊಟ್ಟರೆ ಅವರು ಅದನ್ನು ಡ್ರಾ ಮಾಡಿ ಅವರಿಗೆ ಹೇಳ್ತಾರೆ ಅಂತ. ಎಸ್, ಸೂಪರ್. ಎಸ್, ನಿಮ್ಗೆ ಅದೊಂದು ಸರ್ಪ್ರೈಸ್ ಇರ್ಬೋದು. ಅಂದರೆ ಅವ್ನು ಭಗವದ್ಗೀತೆಯನ್ನು ಯಾವ ರೀತಿ ಮಾಡಿದ್ದು ಅಂತ ಅದೇ ಭಾಷೆಯಲ್ಲಿ ಈಗ ಹೇಳ್ತಾನೆ. ನೀವೊಂದು ಪೇಪರ್ ಕೊಡ್ಬೋದಾ? ಓಕೆ, ಪೇಪರ್ ಮತ್ತು ಪೆನ್ ನಾವೀಗ ಕೊಡ್ತೇವೆ. ಎಸ್, ಈಗ ಓಕೆ, ಈಗ ನಾನು ನಿಮಗೆ ಹೆಸರನ್ನು ಹೇಳಬೇಕಲ್ಲ, ನೀವು ಅದನ್ನು ಡ್ರಾ ಮಾಡಿ ತೋರಿಸ್ತೀರ. ಎಸ್, ಪೇಪರ್ ಪೆನ್ ರೆಡಿ ಇದೆ. ಈಗ ಒಂದು ಹೆಸರನ್ನು ಕೂಡ ಹೇಳುವ. ಎಸ್, ತಗೊಳ್ಳಿ. ಎಸ್, ಒಂದು ನೇಮನ್ನು ಕೊಟ್ಟಿದ್ದೀನಿ, ನೋಡುವ.
ಆರ್ಟ್ ರೆಡಿ ಆಗಿದೆ, ಒಂದು ಹೆಸರನ್ನು ಕೊಟ್ಟಿದ್ದೆ ಇವರಿಗೆ. ಸೊ ಅದರದ್ದು ಒಂದು ಆರ್ಟನ್ನು ರೆಡಿ ಮಾಡಿದ್ದಾರೆ. ಸೊ ಇದನ್ನೀಗ ಇದು ಮಾಡಿರುವಂಥ ಆರ್ಟ್ ನನಗೂ ಕೂಡ ಎಂತ ಗೊತ್ತಾಗ್ತಿಲ್ಲ. ಸೊ ಇದಕ್ಕೊಂದು ಆನ್ಸರನ್ನು ಇವ್ರ ಹತ್ರ ನೋಡಿ, ಇದಕ್ಕೆ ಆನ್ಸರ್ ಏನು ಅನ್ನೋದನ್ನು ಇವ್ರ ಹತ್ರನೇ ಕೇಳಿಕೊಳ್ಳುವ. ಎಸ್, ನನಗೆ ಮತ್ತು ಇವರಿಗೆ ಬಿಟ್ಟು ಹೆಸರು ಯಾರಿಗೂ ಕೂಡ ಗೊತ್ತಿಲ್ಲ. ಈಗ ಅವ್ರು ಗೆಸ್ ಮಾಡಿದ್ಮೇಲೆ ಎಲ್ಲರಿಗೂ ಕೂಡ ಹೆಸರು ಏನು ಅನ್ನೋದು ಗೊತ್ತಾಗುತ್ತೆ. ಇನಿಷಿಯಲ್ CK ಪ್ರಶಾಂತ್. ಓ ಸೂಪರ್. ಅಲ್ಲ, ಅದು ನಾನು ಅವರಿಗೆ ಕಷ್ಟ ಆಗಲಿ ಅಂತ ವಿತ್ ಇನಿಷಿಯಲ್ ಕೊಟ್ಟಿದ್ದೆ. ಸೊ ಅದು ಹೇಗೆ ಇನಿಷಿಯಲ್ ಉಂಟು ಅಂತ ಗೊತ್ತಾಯ್ತು ಹಾಗೆ. ನಾನು ಇದು ಫಸ್ಟ್ ಇವ್ರು ಇದನ್ನ ಡ್ರಾ ಮಾಡುವಾಗ ಕಾರ್ ಮಾಡ್ತಿದ್ದಾರೆ ಅಂತ ಅನ್ಕೊಂಡೆ. ಸೊ ಸೊ ಇದು ನಿಮ್ದು ಇನಿಷಿಯಲ್? ಅಷ್ಟು ಹೇಳಿದ್ರೆ ಇದು ಇನಿಷಿಯಲ್, ಇದು ನೀವು ಅದಷ್ಟು ಹೆಸರು. ಹೌದು, ಹೆಸರು. ಕ್ಯಾಮ್ರಾ ಝೂಮ್ ಮಾಡಿ ನೋಡಿದ್ರೆ ಇದರಲ್ಲೆಲ್ಲೋ A to Z 26 ಅಕ್ಷರ ನಮಗೆ ಕಾಣ್ಲಿಕ್ಕೆ ಸಿಗಲ್ಲ. ಸೊ ಆದರೂ ಕೂಡ ಕರೆಕ್ಟಾಗಿ ಹೇಳಿದ್ದಾರೆ, ಕರೆಕ್ಟಾಗಿ ಗೆಸ್ ಮಾಡಿದ್ದಾರೆ. ಎಸ್ ಎಸ್, ನೀವು ಇಷ್ಟೆಲ್ಲ ಹೇಳಿದ್ರಲ್ಲ ಒಂದಷ್ಟು ಟೆಕ್ನಿಕ್ಗಳನ್ನು, ಇದೊಂದು ಹಿಂಟ್ ಕೊಡ್ಬೋದು, ಅದು ಹೇಗೆ ನೀವು ಕಲಿತೀರಾ, ಹೇಗೆ ಮಾಡ್ತೀರಾ ಅನ್ನೋದು? ನಮ್ಮ ಹತ್ರ ತುಂಬ ಸಿಂಬಲ್ಸ್ ಉಂಟು 1000ದವರೆಗೆ. ಸೊ ಆ ಸಿಂಬಲ್ಸ್ಗಳಲ್ಲೆಲ್ಲ ಅಕ್ಷರಗಳು ಅಡಗಿದೆ. ಸೊ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಹೀಗೆ ಮಾಡ್ತೇವೆ. ಸೊ ಫಸ್ಟಿಗೆ ನೀವು ಸಿಂಬಲ್ಸ್ಗಳನ್ನು ಕಲಿತೀರಾ, ಅದಾದಮೇಲೆ ಜಾಯಿಂಟ್ ಮಾಡಿ ಪ್ರಾಕ್ಟೀಸ್ ಮಾಡ್ತೇವೆ. ಓಕೆ. ಎಸ್, ಈಗ 3 ಟೆಕ್ನಿಕ್ಗಳನ್ನು ನೀವು ಹೇಳಿದ್ವಿ. ಸೊ ಇನ್ನೊಂದು ಯಾವ್ದಾದ್ರು ಒಂದು ಟೆಕ್ನಿಕ್ನ ನಮ್ಮ ಮುಂದೆ ಡೆಮೋ ಪ್ರೆಸೆಂಟ್ ಮಾಡ್ಬೋದಿದೆ? ಯಾವುದನ್ನು ಮಾಡಿ? ಇನ್ನೊಂದು ಕಣ್ಣು ಭಾಷೆ ಅಂತಿದೆ, ಐ ಲ್ಯಾಂಗ್ವೇಜ್ ಅಲ್ಲೇ ಮಾತಾಡ್ತೇವೆ. ಸುಮಾರು ಜನಕ್ಕೆ ಇದು ಇನ್ಸ್ಪೈರ್ ಆಗ್ಬೋದು. ಕಣ್ಣು ಭಾಷೆ ಅದು ಹೇಗೆ ಮಾತಾಡ್ತೀರಾ? ಸೊ ಕಣ್ಣಲ್ಲೇ ನೀವು ಹೆಸರು ಅಥವಾ ಮೊಬೈಲ್ ನಂಬರ್ ಏನಾದರೂ ಹಾಗೆ. ಈಗ ಒಂದು ಹೆಸರು ನೀವು ಅಲ್ಲ, ಈಗ ಒಂದು ಡೌಟ್, ಈಗ ಹ್ಯಾಂಡ್ ಲ್ಯಾಂಗ್ವೇಜ್ ಅಥವಾ ಈ ಕ್ಲಾಪ್ ಅಲ್ಲಿ ಆದ್ರೆ ಸುಮಾರು ತರ ಮಾಡ್ಬೋದು. ನಾವು ಕಣ್ಣಲ್ಲಿ ಕಾಲು ಹಿಂಗೆ ಹಿಂಗೆ 2 ಸತಿ ಅಂದ್ರೆ ಬ್ಲಿಂಕ್ ಮಾಡಿದ್ರೆ ಆಯ್ತು, ಅದ್ರಲ್ಲೇ ನೀವು ಅದರಲ್ಲಿ ಕೂಡ ಹೇಳ್ತೇವೆ. ನನಗಂತೂ ಇದ್ದಂತೂ ನಾನು ನೋಡ್ಲೇಬೇಕು. ಎಸ್, ಈಗ ನಾನು ನಿಮಗೆ ಹೆಸರನ್ನ ಬರೆದು ಕೊಡ್ಬೇಕು, ಇವರು ಅದನ್ನ ನಾನು ಅವನಿಗೆ ಹೇಳ್ತೇನೆ ಈ ಸಲ ಉಲ್ಟಾ ಮಾಡು. ಹೆಸರನ್ನ ನೀವು ಅದನ್ನ ಹೆಸರಾಗ್ಬೋದು, ಹೆಸರು ಬರೆದು ಕೊಡ್ಬೇಕಾ? ಎಸ್, ಈಗ ನಾನೊಂದು ಹೆಸರನ್ನ ಕೊಡ್ತಿದ್ದೀನಿ ಅವರಿಗೆ, ಆದಿಸ್ವರೂಪ್ ಅವರಿಗೆ. ಅವರದನ್ನ ಐ ಲ್ಯಾಂಗ್ವೇಜ್ ಅಲ್ಲಿ ಕಣ್ಣಿನ ಭಾಷೆ ಮೂಲಕ ಪ್ರಸನ್ನ ಅವರಿಗೆ ಹೇಳ್ಕೊಡ್ತಿದ್ದಾರೆ. ನಾನಂತೂ ಸೂಪರ್ ಡೂಪರ್ ಎಕ್ಸೈಟೆಡ್ ಆಗಿದ್ದೀನಿ ಹೇಗೆ ಅದನ್ನು ಮಾಡ್ತಾರೆ ಅಂತ. ಎಸ್, ಈಗ ನಾನೀಗ ಥಿಂಕ್ ಮಾಡ್ಬೇಕು ಯಾರು ಹೆಸರು ಕೊಡಲಿ ಅಂತ. ಲಾಂಗ್ ಫಾರ್ಮೇಟ್ ಹೆಸರು ಆಯಿತು, ವಿತ್ ಇನಿಷಿಯಲ್ಸ್ಗಳನ್ನೆಲ್ಲ ಕೊಟ್ಟಾಯಿತು. ಎಸ್, ಈಗ ನೋಡುವ. ಎಸ್, ಹೆಸರು ಬರೆದಿದ್ದೀನಿ. ಎಸ್, ಇದು ಹೆಸರು. ಎಸ್, ಈಗ ಒಂದು ಹೆಸರಿನ ಜೊತೆಗೆ ಒಂದು ಸರ್ನೇಮನ್ನು ಕೂಡ ಕೊಟ್ಟಿದ್ದೀನಿ, ನೋಡುವ ಹೇಗೆ ಅಂತ. ಈಗ ಪ್ರಸನ್ನ ಅವರಿಗೆ ತೋರಿಸ್ತಾ ಇಲ್ಲ, ಆದಿಸ್ವರೂಪ್ ಅವರಿಗೆ ಆ ಹೆಸರನ್ನು ತೋರಿಸ್ತಾ ಇದ್ದೀನಿ. ಓಕೆ ಅಲ್ಲ? ಓಕೆ. ಪ್ರದೀಪ್ ರಾಜ್ ಹೆಸರನ್ನೇನೋ ಗೆಸ್ ಮಾಡಿದೆ. ಈಗ ನನಗೆ ಆ್ಯಕ್ಚುಲಿ ಡೌಟ್ ಆಗ್ತಿದೆ ನಾನು ಫಸ್ಟಿಗೆ ಯಾವ ಹೆಸರು ಕೊಟ್ಟಿದ್ದೆ ಅಂತ. ಸೊ ಸೂಪರ್. ನಾನು ಎಕ್ಸ್ಪ್ರೆಷನ್ಸ್ನ ಅಬ್ಸರ್ವ್ ಮಾಡ್ತಾ ಇದ್ರೆ ಮೋಸ್ಟ್ಲಿ ಗೊತ್ತಾಗುತ್ತೆ. ಸೊ ನಾವು ಈ ಥರ ಎಕ್ಸ್ಪ್ರೆಷನ್ ಎಲ್ಲ ಎಕ್ಸಾಮಲ್ಲಿ ಕಾಪಿ ಹೊಡಿವಾಗ, ಇಲ್ಲಾಂದರೆ ಬಸ್ಸಲ್ಲಿ ಅಥವಾ ಕ್ಲಾಸಲ್ಲಿ ಬೋರ್ ಆದಾಗೆಲ್ಲ ಯೂಸ್ ಮಾಡ್ತೀವಿ. ಸೊ ಇವರು ಅದನ್ನು ಎಜುಕೇಷನ್ ಪರ್ಪಸ್ಗೆ ಯೂಸ್ ಮಾಡ್ತಿದ್ದಾರೆ. ಎಸ್, ಇವರ ಟ್ಯಾಲೆಂಟನ್ನು, ಇವರ ಒಂದು ಸ್ಕಿಲ್ಲನ್ನು, ಇವರ ಒಂದು ಟೆಕ್ನಿಕನ್ನು ನೋಡಿ ನಮಗಂತೂ ಇಂಟ್ರೆಸ್ಟ್, ಕ್ಯೂರಿಯಾಸಿಟಿ ಇದು ಎಲ್ಲ ಒಟ್ಟಿಗೆ ಆಗ್ತಿದೆ. ಅದನ್ನ ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಎಸ್, ಸೊ ಇವರ ಟ್ಯಾಲೆಂಟ್, ಇವರ ಟೆಕ್ನಿಕ್, ಇವರ ಸ್ಕಿಲ್ಸ್ಗಳು ಇನ್ನಷ್ಟು ಎಕ್ಸ್ಪ್ಲೋರ್ ಮಾಡಿದಷ್ಟು ಇದೆ. ಸೊ ಇಲ್ಲೇ ತನಕ ಈ ಒಂದು ಸ್ಕಿಲ್ಸ್ಗಳನ್ನು ನಮಗೆ ಕಮ್ಯುನಿಕೇಟ್ ಮಾಡಲಿಕ್ಕೆ, ಅದನ್ನು ಗೆಸ್ ಮಾಡಲಿಕ್ಕೆ ನಮ್ಮ ಜೊತೆಗೆ ಸ್ವರೂಪ ಅಧ್ಯಯನ ಕೇಂದ್ರದ ಸ್ಟೂಡೆಂಟ್ ಪ್ರಸನ್ನ ಅವರಿದ್ದರು. ಎಸ್, ಥ್ಯಾಂಕ್ ಯು ಸರ್. ನಿಮ್ಮ ಒಂದು ಜರ್ನಿಯು ಕೂಡ ಹೀಗೆ ಇರಲಿ. ಸೊ ಇವರಿಬ್ಬರು ಮೋಸ್ಟ್ಲಿ ಕಾಂಪಿಟೇಷನಲ್ಲಿ ವರ್ಲ್ಡ್ ರೆಕಾರ್ಡ್ಗಳನ್ನು ಮಾಡ್ತಾ ಇದ್ದಾರೆ. ಎಸ್, ಆಲ್ ದಿ ಬೆಸ್ಟ್ ನಿಮಗೂ ಕೂಡ. ಎಸ್, ಥ್ಯಾಂಕ್ ಯು. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ಹೇಳ್ತಾರೆ. ಆದರೆ ಇವ್ರ ಜೊತೆ ಮಾಡಿದಂತಹ ಕಾನ್ವರ್ಸೇಷನ್ ಅಂತೂ ನೆಕ್ಸ್ಟ್ ಲೆವೆಲ್ ಇದ್ದಿತ್ತು. ಒಂದಷ್ಟು ಹೊಸ ವಿಷಯಗಳನ್ನು, ಒಂದಷ್ಟಲ್ಲ ಎಲ್ಲ ಹೊಸ ವಿಷಯಗಳನ್ನು ಇವ್ರ ಹತ್ರ ಕಲಿಯುವಂಥ ಒಂದು ಪ್ರಯತ್ನನ ನಾವು ಮಾಡಿದ್ವಿ. ಇನ್ನಷ್ಟು ಹೊಸ ವಿಷಯ ಜೊತೆಗೆ, ಇನ್ನಷ್ಟು ಹೊಸ ಎಕ್ಸ್ಪ್ಲೋರೇಷನ್ ಸಬ್ಜೆಕ್ಟ್ಗಳ ಜೊತೆಗೆ ನಾವು ಇನ್ನೊಂದು ಜೊತೆ ಮತ್ತೆ ಸಿಗೋಣ. ಮುಂದಿನ ಸಂಚಿಕೆಗಾಗಿ ಕಾಯ್ತಾ ಇರಿ. ಅಲ್ಲಿ ತನಕ ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.